ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕ ಬಂಧುಗಳನ್ನು ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಆಟಿ ತಿಂಗಳ ಮಹತ್ವ ಮತ್ತು ಆಟಿ ಕಷಾಯದ ವೈಜ್ಞಾನಿಕತೆ ಈ ವಿಷಯದ ಬಗ್ಗೆ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಡಾಕ್ಟರ್ ರವಿ ಗಣೇಶ್ ಅವರು ಬಂದಿದ್ದಾರೆ. ಅವರನ್ನೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟರ್. ನಮಸ್ತೆ. ನಮಸ್ತೆ ಆತ್ಮೀಯ ವೀಕ್ಷಕ ಬಾಂಧವರೇ, ಡಾಕ್ಟರ್ ರವಿ ಗಣೇಶ್ ರವರು ಆಯುರ್ವೇದಿಕ್ನಲ್ಲಿ MD ಆಗಿ ಬೇರೆ ಬೇರೆ ಕಡೆಗಳಲ್ಲಿ ಆಯುರ್ವೇದಿಕ್ ವೈದ್ಯರಾಗಿ ಸೇವೆ ಸಲ್ಲಿಸಿ ಇದೀಗ ನಮ್ಮ ಹತ್ತಿರದ ತಲಪಾಡಿಯ ದೇವಿ ನಗರದ ಹತ್ತಿರದ ಶಾರದಾ ಆಯುರ್ವೇದಿಕ್ ಆಸ್ಪತ್ರೆ ಮತ್ತು ಕಾಲೇಜ್ ಇದರ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಲ್ಲಿಯ ಶಾರದಾ ಆಯುರ್ವೇದಿಕ್ ಚಿಕಿತ್ಸಾ ಕೇಂದ್ರ ಈಗ ಬಹಳವಾಗಿ ಪ್ರಸಿದ್ಧಿಗೆ ಬರ್ತಾ ಇದೆ. ಪ್ರತ್ಯೇಕವಾಗಿ ಈ ಒಂದು ಆಯುರ್ವೇದಿಕ ಪದ್ಧತಿಯ ವೈದ್ಯಕೀಯ ಪದ್ಧತಿಯಲ್ಲಿ ಅಲ್ಲಿ ತಮ್ಮದೇ ಆದಂತಹ ಹೆಸರು ಗಳಿಸ್ತಾ ಇದೆ. ಈ ಹೊತ್ತಿನಲ್ಲಿ ಆಟಿ ತಿಂಗಳು ಇದು. ಈ ನಮ್ಮ ತುಳುವರ ಆಟಿ ತಿಂಗಳು ಅಂತ ಹೇಳಿದರೆ ಕನ್ನಡದಲ್ಲಿ ಆಷಾಢ, ಸಾಧಾರಣವಾಗಿ ಮಳೆಯ ತಿಂಗಳು. ಮಳೆ ಅಂತ ಹೇಳಿದರೆ ಒಳ್ಳೆಯ ಮಳೆ, ಬಿಸಿಲು ಅಂತ ಹೇಳಿದರೆ ಒಳ್ಳೆಯ ಬಿಸಿಲು. ಸಾಧಾರಣವಾಗಿ ತುಳುವರ ಗಾದೆ ಮಾತಲ್ಲಿ ಒಂದು ಮಾತಿದೆ, ಆಟಿ ತಿಂಗಳದ ಬರ್ಸ ಅಂದು ಪಂಡ ಬೆರಿ ಬುಡಂದಿನ ಬರ್ಸ, ದೊಂಬುದು ಪಂಡ ಆನೆದ ಬೆರಿ ಬುಡವನ ದೊಂಬು ಅಂತ ಹೇಳಿ ಒಂದು ಮಾತಿದೆ. ಅಂತಹ ಆಟಿ ತಿಂಗಳು, ಆಷಾಢ ತಿಂಗಳು ತುಳುವರಲ್ಲಿ ಇದಕ್ಕೆ ಒಂದು ಪ್ರತ್ಯೇಕವಾದ ಸ್ಥಾನ ಇದೆ. ತುಳುವ ತಿಂಗಳಲ್ಲಿ ಪಗ್ಗು, ಬೇಷ, ಕಾರ್ತೆಲ್, ಆಟಿ, ಸೋನ, ನಿರ್ನಾಲ್, ಬೋಂತೆಲ್, ಜಾರ್ದೆ, ಪೆರಾರ್ದೆ, ಪುಯಿಂತೆಲ್, ಮಾಯಿ, ಸುಗ್ಗಿ ಹೀಗೆ 12 ತಿಂಗಳು. 12 ತಿಂಗಳಲ್ಲಿ ಆಟಿ ತಿಂಗಳು ಸಾಧಾರಣವಾಗಿ 4ನೇ ತಿಂಗಳು ಮಳೆಗಾಲದಲ್ಲಿ ಬರುವಂತಹ ಒಳ್ಳೆಯ ಮಳೆಯ ಸಮಯದ ತಿಂಗಳು. ಒಳ್ಳೆಯ ಬಿಸಿಲು ಕೂಡ ಹಾಗೆಯೇ ಒಳ್ಳೆಯ ಬಿಸಿಲು. ಇಂತಹ ತಿಂಗಳಲ್ಲಿ ತುಳುವರಿಗೆ ಒಂದು ಆಟಿ ತಿಂಗಳು ಅಂದರೆ ಪ್ರತ್ಯೇಕವಾದಂತಹ ಒಂದು ತಿಂಗಳು ಅನ್ನುವಂತಹ ನಂಬಿಕೆ ಇದೆ. ಡಾಕ್ಟ್ರೇ, ಈ ಆಟಿ ತಿಂಗಳು ಅಂದರೆ ಯಾಕೆ ಈ ರೀತಿಯ ಪ್ರತ್ಯೇಕತೆ, ಏನು ಇದರ ವಿಶೇಷ? ನೋಡಿ, ಆಟಿ ಅಂದರೆ ಅದನ್ನು ಆಟಿ ಮಾಸ ಅಂತ ಹೇಳ್ತೇವೆ, ಆಷಾಢ ಮಾಸ ಅಂತಲೂ ಹೇಳ್ತಾರೆ, ಕರ್ಕಟಕ ಮಾಸ ಅಂಥೇಳಿ ಹೇಳ್ತಾರೆ. ಸೊ ಈ ಕರ್ಕಟಕ ಮಾಸ ಅಂತ ಹೇಳಿದರೆ ಈಗ ಏನಂದರೆ ಇದರ ಪ್ರಕಾರ 2 ಕಾಲ ಇದೆ. ಒಂದು ಆದಾನ ಕಾಲ, ಇನ್ನೊಂದು ವಿಸರ್ಗ ಕಾಲ ಅಂಥೇಳಿ. ಈಗ ಆದಾನ ಕಾಲ ಅನ್ನುವಂಥದ್ದು ಶಿಶಿರ, ವಸಂತ, ಗ್ರೀಷ್ಮ ಋತುಗಳಲ್ಲಿ ಆದಾನ ಕಾಲ ಅಂದರೆ ನಮ್ಮ ದೇಹದಲ್ಲಿರುವಂತಹ ಶಕ್ತಿಯನ್ನು ಎಲ್ಲ ಹೀರಿ, ಪರಿಸರ ಹೀರಿ, ಅಂದರೆ ಸೂರ್ಯನ ಬೆಳಕಲ್ಲಿ ಹೀರಿ ನಾವು ಸೆಕೆಯಲ್ಲಿ ತುಂಬ ಇದಾದಾಗ ಎಲ್ಲ ನಮ್ಮ ದೇಹದ ಶಕ್ತಿ ಹೋಗಿರ್ತದೆ. ಅದೇ ವಿಸರ್ಗ ಕಾಲ ಅಂದರೆ ಈ ವರ್ಷ ಋತು ಮತ್ತೆ ಬರುವಂತಹ ಮುಂದಿನ ಋತುಗಳಲ್ಲಿ 3 ಋತುಗಳಲ್ಲಿ ದೇಹದ ಶಕ್ತಿ ವೃದ್ಧಿ ಆಗ್ತಾ ಹೋಗ್ತದೆ. ವರ್ಷ, ಶರತ್ ಮತ್ತು ಋತುಗಳಲ್ಲಿ, ಶರತ್ ಮತ್ತು ಹೇಮಂತ ಋತುಗಳಲ್ಲಿ ದೇಹದ ಶಕ್ತಿ ವೃದ್ಧಿ ಆಗ್ತದೆ. ಹಾಗೆ ಈ ಋತುವಲ್ಲಿ ಎಲ್ಲ ಬದಲಾವಣೆಗಳಾಗುವಂಥ ಒಂದು ಸಮಯ. ಇಲ್ಲಿ ದೇಹದ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಒಂದು ಸಮಯ. ಹಾಗೆ ಇದರಲ್ಲಿ ಈ ರೋಗವನ್ನು ತಡೆಗಟ್ಟಲಿಕ್ಕೆ ಮಾಡುವಂತಹ ಎಲ್ಲ ಚಿಕಿತ್ಸೆಗಳಾಗಲಿ, ಆಹಾರ ಪದ್ಧತಿಗಳನ್ನು ನಾವು ಪ್ರಾರಂಭಿಸುವಂತಹ ಒಂದು ಸಮಯ. ಅದಕ್ಕಾಗಿ ಈ ಆಟಿ ಮಾಸಕ್ಕೆ ತುಂಬ ಮಹತ್ವ. ತುಳುವರಲ್ಲಿ ಆಟಿ ಅಂತ ಹೇಳಿದರೆ ಅದಕ್ಕೊಂದು ಪ್ರತ್ಯೇಕ ಸ್ಥಾನ ಇದೆ. ಸಾಧಾರಣವಾಗಿ ನಮ್ಮ ಹಿರಿಯರ ನಂಬಿಕೆಯ ಪ್ರಕಾರ ಆಟಿ ತಿಂಗಳು ಅಂತ ಹೇಳಿದರೆ ಶುಭ ಕಾರ್ಯಗಳಿಗೆ ನಿಷೇಧವಾದಂತಹ ತಿಂಗಳು. ನಿಷಿದ್ಧ ಅಂದರೆ ಒಳ್ಳೆಯ ಕೆಲಸ ಯಾವುದು ಮಾಡುವ ಹಾಗಿಲ್ಲ, ಯಾವುದೇ ಶುಭ ಸಮಾರಂಭಗಳನ್ನು ಮಾಡುವ ಹಾಗಿಲ್ಲ, ಮನೆಯಲ್ಲಿ ಯಾವುದೇ ರೀತಿಯ ಒಂದು ಸಂಭ್ರಮದ ಕಾರ್ಯಕ್ರಮಗಳಿಲ್ಲ. ಆದರೆ ಅಂತಹ ಒಂದು ನಿಷಿದ್ಧ ತಿಂಗಳು ಯಾಕೆ ಆಟಿಗೆ? ನೋಡಿ, ಯಾಕೆಂದರೆ ಇದಕ್ಕೆ ಈಗ ನಾವು ಗ್ರಹಿಸ್ತೇವೆ ಆಟಿ ಮಾಸ ಬಂದರೆ ಯಾವುದೇ ಶುಭ ಕಾರ್ಯ ಮಾಡಲಿಕ್ಕೆ ಒಂದು ಒಳ್ಳೆಯ ಸಮಯ ಅಲ್ಲ ಅಂತೇಳಿ. ಅದಕ್ಕೆ ಹಿರಿಯರು ಮಾಡಿರುವಂಥದ್ದು ಯಾಕೆ ಅಂದರೆ ಆಟಿ ಮಾಸದಲ್ಲಿ ಕೃಷಿಯ ಸಮಯ. ಈ ಕೃಷಿ ಸಮಯ ಎಲ್ಲರೂ ಬೇರೆ ನೋಡಿ, ಈಗ ಬೇಸಿಗೆಗಾಲಲ್ಲೆಲ್ಲ ಸಭೆ ಸಮಾರಂಭಗಳು, ಮದುವೆಗಳು ಎಲ್ಲವೂ ನಡೀತಾ ಇರ್ತದೆ. ಅದನ್ನೆಲ್ಲ ಅದಕ್ಕೆ ಅದನ್ನೆಲ್ಲವನ್ನು ನಿಲ್ಲಿಸಿ ಮನೆಯಲ್ಲೇ ಇದ್ದು ಮನೆಯಲ್ಲೇ ಎಲ್ಲ ಕೃಷಿ ಚಟುವಟಿಕೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿ, ಗದ್ದೆ ಬೇಸಾಯಗಳನ್ನು ಮಾಡ್ಕೊಳ್ಳಿಕ್ಕೆ ಬೇಕಾಗಿ ಈ ರೀತಿಯಲ್ಲಿ ಒಂದು ಆಟಿ ಮಾಸದಲ್ಲಿ ಮಾಡಿರುವಂಥದ್ದು. ಇನ್ನೊಂದು ಕಾರಣ ಉಂಟು ಇದರಲ್ಲಿ. ಈಗ ಈ ಸಮಯದಲ್ಲಿ, ಈ ಆಟಿ ಮಾಸದಲ್ಲಿ ಮಳೆ ಜಾಸ್ತಿ ಇದ್ದು ಹಲವು ಕಡೆ ನೀರು ನಿಲ್ಲುವಂತಹ ಒಂದು ಸಮಸ್ಯೆ. ಎಲ್ಲ ಕಡೆ ನೀರು ಜಾಸ್ತಿ ಆಗಿ ಯಾರೂ ಫಂಕ್ಷನನ್ನು ಸಭೆ ಸಮಾರಂಭವನ್ನು ನಡೆಸಿದರೆ ಅದರಿಂದ ಅಪಘಾತಗಳು ಅಥವಾ ಆಗುವಂಥ ಅನಾಹುತಗಳಿರ್ತದೆ. ಅದೇ ರೀತಿ ಈ ಸಮಯದಲ್ಲಿ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಸಾಂಕ್ರಾಮಿಕ ರೋಗಗಳು ಹೆಚ್ಚು.
ನೀವೀಗ ನೋಡಿರ್ಬೋದು, ಇನ್ನು ಡೆಂಗು ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಈಗ ಕೊರೋನಾ ಹೇಗೂ ಇದ್ದೇ ಇದೆ. ಈ ರೀತಿಯಲ್ಲಿ ಹಲವು ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವಂಥ ಒಂದು ಸಮಯ ಈ ಒಂದು ಕಾಲ ಆಗಿರ್ತದೆ. ಹಾಗಾಗಿ ಈ ಸಮಯದಲ್ಲಿ ನಾವು ಯಾವುದೇ ಒಂದು ಸಭೆ ಸಮಾರಂಭ ಮಾಡಬಾರ್ದು, ಜನರು ಸೇರಬಾರ್ದು, ಜೊತೆಗೆ ಸೇರಬಾರ್ದು ಅನ್ನುವಂಥ ಕಾನ್ಸೆಪ್ಟ್ ಹಿಂದಿನ ಕಾಲದಲ್ಲೇ ಇತ್ತು. ಹಾಗಾಗಿ ಮತ್ತೆ ಇನ್ನೊಂದು ಕೃಷಿ, ನಾನು ಹೇಳಿದೆ ಕೃಷಿಯ ಒಂದು ವಿಷಯ. ಈ ರೀತಿ ಮಾಡಿದಾಗ ನಾವು ಈ ಒಂದು ಇಡೀ ನಮ್ಮ ದೇಹದ ಶಕ್ತಿ ವೃದ್ಧಿ ಮಾಡಿಕೊಂಡು ಮುಂದಿನ 11 ತಿಂಗಳು, ಮುಂದಿನ ಆಟಿ ಬರುವ ತನಕ 11 ತಿಂಗಳು ಒಂದು ಆರೋಗ್ಯ ಜೀವನವನ್ನು ನಡೆಸಬೇಕು, ಯಾವುದೇ ರೋಗ ರುಜಿನ ಇರಬಾರ್ದು ಅನ್ನುವಂತಹ ಒಂದು ಮಹತ್ವದಿಂದಾಗಿ ಈ ಆಟಿ ಸಮಯದಲ್ಲಿ ಸಭೆ ಸಮಾರಂಭ ಮಾಡಬಾರ್ದು, ಜನರು ಸೇರಬಾರ್ದು ಅನ್ನುವಂತಹ ಒಂದು ಸಿದ್ಧಾಂತ. ಅಂದರೆ ನಮ್ಮ ಹಿರಿಯರು ಅಷ್ಟು ಬುದ್ಧಿವಂತರಾಗಿದ್ದರು. ಯಾವ ಕಾಲದಲ್ಲಿ ಯಾವ ಕೆಲಸ ಮಾಡಬೇಕು ಅದಕ್ಕೆಲ್ಲ ಒಂದೊಂದು ರೀತಿಯ ನಂಬಿಕೆಗಳನ್ನು ಅವರು ಉಪಯೋಗ ಮಾಡಿಕೊಂಡು ಆ ನಂಬಿಕೆಯ ತಳಹದಿಯ ಮೇಲೆ ಆ ಒಂದು ನಮ್ಮ ಸಂಪ್ರದಾಯವನ್ನು ಕಟ್ಟುವ ಪದ್ಧತಿಯನ್ನು ಅವರು ಹಿಂದೆ ಮಾಡಿಕೊಟ್ಟಿದ್ರು. ಹೌದು, ನೀವು ಹೇಳಿದ ಹಾಗೆ ಈಗ ನಾವು ಕೊರೋನಾದಲ್ಲಿ ಸಾಮಾಜಿಕ ಅಂತರ, ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನು ಮಾಡಬಾರ್ದು ಎನ್ನುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ. ಹಿಂದಿನವರು ಅದನ್ನು ಮೊದಲೇ ತಿಳ್ಕೊಂಡಿದ್ರು. ಆಟಿ ತಿಂಗಳು ಅಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಅದು ರೋಗ ರುಜಿನಗಳು ಬರುವಂತಹ ತಿಂಗಳು, ಒಳ್ಳೆಯ ಮಳೆಯ ಸಮಯದಲ್ಲಿ ಇದ್ದ ಸಾಂಕ್ರಾಮಿಕ ರೋಗಗಳೆಲ್ಲವೂ ಹಬ್ಬಿಕೊಳ್ಳುವಂತಹ, ಹರಡುವಂತಹ ಸಮಯ. ಹಾಗಾಗಿ ಇಂತಹ ಒಂದು ನಂಬಿಕೆ ಅದು ನಮಗೆ ಜೀವನಕ್ಕೆ ಆಧಾರವಾಗಿತ್ತು. ಮತ್ತೊಂದು ಹಿಂದೆಯ ಮಳೆ ಅಂತ ಹೇಳಿದ್ರೆ, ಈಗ ನಮ್ಮ ಅಜ್ಜಿಯವರೆಲ್ಲ ಹೇಳುವ ಮಳೆ ಅಂತ ಹೇಳಿದ್ರೆ ಅದು ರಾತ್ರಿ ಹಗಲು ಎಡೆಬಿಡದೆ ವಾರಗಟ್ಟಲೆ ತಿಂಗಳುಗಟ್ಟಲೆ ಸುರಿಯುವಂತಹ ಮಳೆ. ಅಂತಹ ಮಳೆ ಏನಾದರೂ ಈಗ ಬಂದರೆ ಇಡೀ ಊರೇ ಮೊಳಗುವಂತಹ ಪರಿಸ್ಥಿತಿ ಬರಬಹುದು. ಹಾಗಾಗಿ ಆ ಮಳೆಯ ಸಮಯದಲ್ಲಿ ಅಂತಹ ಕಾಲಘಟ್ಟದಲ್ಲಿ ಅವರಿಗೆ ಬೇಕಾದಂತಹ ಜೀವನ ಪದ್ಧತಿಯನ್ನು ಮಾಡಿಟ್ಟುಕೊಂಡಿರ್ಬೋದು. ಈಗ ಆಟಿ ಈ ಶುಭ ಕಾರ್ಯಗಳಿಗೆ ನಿಷಿದ್ಧ. ಯಾಕೆಂತ ಹೇಳಿದ್ರೆ ನೀವು ಹೇಳಿದಾಗೆ ಕೃಷಿ ಪದ್ಧತಿಗೆ ಅನಿವಾರ್ಯವಾಗಿ ಒಳ್ಳೆಯ ಕೆಲಸಗಳನ್ನ ಅವರೆಲ್ಲ ಮುಂದೆ ಮಾಡಿಟ್ಟಿರ್ಬೋದು. ಯಾವಾಗಲೂ ನೋಡಿ ಆಷಾಢ ಮಾಸದಲ್ಲಿ ಯಾವುದೇ ಫಂಕ್ಷನ್ ಮಾಡಬಾರ್ದು ಅಂತ ನಾನು ಶಿವಮೊಗ್ಗ ಆ ಭಾಗದಲ್ಲೆಲ್ಲ ಕೇಳಿದ್ದೇನೆ. ಅವರು ಆಷಾಢ ಮಾಸದಲ್ಲಿ ಏನು ಮಾಡಬಾರ್ದು ಅಂದ್ರೆ ಜನರ ತಲೆಯಲ್ಲಿ ಎಂತ ಉಂಟು ಅಂದ್ರೆ ಆಷಾಢ ಮಾಸ ಯಾವುದೇ ಒಳ್ಳೆಯ ಒಂದು ಸಭೆ ಸಮಾರಂಭಕ್ಕೆ ಹಾಡು, ಅದು ಒಂದು ಮೂಢನಂಬಿಕೆ ಇದೆ. ಆ್ಯಕ್ಚುಲಿ ಅದು ವಿಷಯ ಅಂತ ಅಂದರೆ ಅದು ಮೂಢನಂಬಿಕೆ ಅಲ್ಲ, ಅದು ಅದರಿಂದ ಆ್ಯಕ್ಚುಲಿ ಈ ರೀತಿ ನಾನೀಗ ಹೇಳಿದಾಗೆ ಅದಕ್ಕೆ ಬೇಕಾದ ವೈಜ್ಞಾನಿಕ ಒಂದು ಹಿನ್ನೆಲೆ ಉಂಟು. ಅದಕ್ಕೆ ಆ ರೀತಿಯಲ್ಲಿ ಅದಕ್ಕೆ ಯೋಚನೆ ಮಾಡಿ ಅದು ಆ ರೀತಿಯಲ್ಲಿ ಅದಕ್ಕೊಂದು ತಳಹದಿನ ಅವರು ಹಾಕಿರುವಂಥದ್ದು. ಹಿರಿಯರ ತಳಹದಿಯಲ್ಲಿ, ಹಿರಿಯರ ನಂಬಿಕೆಯಲ್ಲಿ ವೈಜ್ಞಾನಿಕ ಸತ್ಯಗಳು ಇವೆ ಎನ್ನುವುದನ್ನು ನಾವು ಇತ್ತೀಚೆಗೆಲ್ಲ ಕಂಡುಕೊಳ್ತಾ ಇದ್ದೀವಿ. ಈಗ ಆಟಿ ತಿಂಗಳಲ್ಲಿ ತುಳುವರಲ್ಲಿ ಪ್ರತ್ಯೇಕವಾಗಿ ಈ ಎಲ್ಲ ನಂಬಿಕೆಗಳ ಒಟ್ಟೊಟ್ಟಿಗೆ ಒಂದು ತಿಂಡಿ ತಿನಸುಗಳಿಗೂ ಕೂಡ ಒಂದು ಪ್ರತ್ಯೇಕ ಮಹತ್ವ ಇದೆ. ಅದು ಆಟಿಯ ತಿಂಗಳು ಅಂತ ಹೇಳಿ ಈಗ ನಾವೆಲ್ಲ ಆಟಿ ಆಚರಣೆ, ಆಟಿ ಉತ್ಸವ, ಆಟಿಡೊಂಜಿ ದಿನ ನಾವು ನೋಡ್ತಾ ಇದ್ದೇವೆ. ಈಗ ಕೊರೋನಾದಿಂದಾಗಿ ಕಳೆದ ವರ್ಷ ಮತ್ತು ಈ ವರ್ಷ ಸ್ವಲ್ಪ ಆಟಿಡೊಂಜಿ ದಿನ ಕಡಿಮೆ ಆಗಿದೆ. ಇಲ್ಲದಿದ್ದರೆ ಆಟಿಡೊಂಜಿ ದಿನ ಅನ್ನುವಂತಹ ಒಂದು ಸಂಪ್ರದಾಯವೇ ಬೆಳೆದು ಬಂದಿದೆ. ಈ ಆಟಿಡೊಂಜಿ ದಿನದಲ್ಲಿ ಬೇರೆ ಬೇರೆ ಬಗೆಯ ತಿಂಡಿ ತಿನಿಸುಗಳು ಅದು ನೈಸರ್ಗಿಕವಾಗಿ ಸಿಗುವಂತಹದ್ದು. ಉದಾಹರಣೆಗೆ ನಮ್ಮ ತೇವು, ತಜಂಕ ಅಂತ ಹೇಳ್ತೇವೆ ನಾವು, ಅದರ ಪತ್ರೊಡ್ಡೆಗಳು ಮತ್ತು ಮೆತ್ತೆಯ ಗಂಜಿ ಈ ರೀತಿಯಾಗಿ ಎಲ್ಲ ಇವೆ. ಹಳೆಯ ಕೆತ್ತೆಯ ಕಷಾಯವಿದೆ, ಅದರ ವಿಷಯಕ್ಕೆ ನಾನು ಮತ್ತೆ ಬರ್ತೇನೆ. ಈ ತಿಂಡಿ ತಿನಿಸುಗಳು ಏನು ಇದರ ವೈಶಿಷ್ಟ್ಯ? ನೋಡಿ, ಈ ತಿಂಡಿ ತಿನಿಸುಗಳಲ್ಲಿ ಒಂದು ಏನಂದ್ರೆ ಇದೆಲ್ಲ ಎಲೆಗಳು ಬೆಳೆಯುವಂತಹ ಒಂದು ಸಮಯ ಇದು. ಮತ್ತೆ ನಿಮ್ಮ ಈ ತಜಂಕು ಅಂತ ಹೇಳಿದ್ರಿ, ಅಥವಾ ನಾವು ಆಯುರ್ವೇದದಲ್ಲಿ ಅದಕ್ಕೆ ಚಕ್ರಮರ್ದ ಅಂತ ಹೇಳ್ತೇವೆ, ಅಥವಾ ಚಗತ್ತೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದರ ಸೊಪ್ಪು ತುಂಬ ಎಳೆಯಾದ ಸೊಪ್ಪುಗಳು ನಮಗೆ ಎಲ್ಲಿ ನೋಡಿದ್ರು ಸಿಗ್ತದೆ. ನಿಮಗೆ ಯಾವುದೇ ತರಕಾರಿ ಈ ಸಮಯದಲ್ಲಿ ಅಷ್ಟು ಸುಲಭದಲ್ಲಿ ಬೆಳೆಯುವುದಿಲ್ಲ. ಯಾವುದೇ ಒಂದು ಈಗ ಬೆಂಡೆ ಇರ್ಬೋದು, ಅಳಸಂಡೆ ಇರ್ಬೋದು, ಎಲ್ಲ ಆಗಲಿಕ್ಕೆ ಶುರುವಾಗಿರ್ತದಷ್ಟೇ. ಹಾಗಿರುವಾಗ ಜನರಿಗೂ ಮೊದಲು ತರಕಾರಿ ಅಂಗಡಿ ಎಲ್ಲ ಇರಲಿಲ್ಲ. ಹಾಗಿರುವಾಗ ಈ ಒಂದು ಅಂಶವೂ ಒಂದು ಅದರಲ್ಲಿ ಉಂಟು. ಹಾಗಾಗಿ ಬೇರೆ ತರಕಾರಿಗಳು ಇಲ್ಲದ ಕಾರಣ ಸೊಪ್ಪಿನ ತರಕಾರಿಗೆ ಜಾಸ್ತಿ ಮಹತ್ವ ಕೊಟ್ಟಿದ್ರು. ಆದರೆ ಈ ಸೊಪ್ಪಿನ ತರಕಾರಿಯಲ್ಲಿ ನೀವು ಈಗ ತಜಂಕನ್ನು ತಗೊಂಡ್ರೆ ಅದರಲ್ಲಿ ಅದು ತುಂಬ ಅದರಲ್ಲಿ ಹಲವು ಅದರ ಕಾಂಪೋಸಿಷನ್ ನೋಡಿದರೆ ಅದು ರಿಚ್ ಇನ್ ಅಯನ್ ಇದೆ. ಮತ್ತು ಈ ಚಗತ್ತೆ ಅಥವಾ ಚಕ್ರಮರ್ದ ನಾವು ಆಯುರ್ವೇದದಲ್ಲಿಯೂ ಹಲವು ಚರ್ಮ ರೋಗಕ್ಕೆ ಯೂಸ್ ಮಾಡ್ತೇವೆ, ಚರ್ಮ ರೋಗಗಳಿಗೆ ಯೂಸ್ ಮಾಡ್ತೇವೆ. ಅದನ್ನು ಸೇವಿಸಲಿಕ್ಕೆ ಕೊಡ್ತೇವೆ, ಅದರ ಒಂದು ಪೇಸ್ಟ್ ಮಾಡಿ ಸೇವಿಸಲಿಕ್ಕೆ ಕೊಡ್ತೇವೆ, ಅಥವಾ ಜ್ಯೂಸನ್ನು ಕೊಡ್ತೇವೆ. ಮತ್ತು ಅದರ ಲೇಪವನ್ನು ಮಾಡ್ತೇವೆ ಕೆಲವು ಚರ್ಮ ರೋಗಗಳಿಗೆ. ಮತ್ತು ಫಂಗಲ್ ಇನ್ಫೆಕ್ಷನ್ಸ್ ಇರ್ತದೆ. ಈ ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಈ ಸಮಯದಲ್ಲಿ ಜಾಸ್ತಿ, ಬೆರಳ ಸೆರೆಯಲ್ಲಿ, ಕಾಲಿನ ಬೆರಳ ಸೆರೆಯಲ್ಲಿ ಎಲ್ಲ ಆ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ. ಸೊ ಈ ಇನ್ಫೆಕ್ಷನ್ಸ್ ಬರದೇ ಇರಲಿಕ್ಕೆ ತಗತ್ತೆಯನ್ನು ಯೂಸ್ ಮಾಡುವಂಥ, ಅಥವಾ ಚಗತ್ತೆ ಅಂತ ಹೇಳ್ತೀರಿ, ಅದನ್ನು ಯೂಸ್ ಮಾಡುವಂಥ ಒಂದು ನಿಯಮ.
ಅದ್ರ ಜೊತೆಗೆ ಪತ್ರೊಡೆ ಹೇಳ್ಬೋದು. ಪತ್ರೊಡೆ ಅಂದರೆ ಕೊಲೊಕೇಶಿಯಾ, ಅದು ರಿಚ್ ಇನ್ ಅಯನ್ ಅದು. ಮತ್ತು ಹಲವಾರು ಈವನ್ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇದು ಇದೆ, ನಾನು ನೋಡಿದಾಗ ಕಾರ್ಬೋಹೈಡ್ರೇಟು ಇದೆ ಅದರಲ್ಲಿ, ಮತ್ತು ಪೊಟ್ಯಾಷಿಯಮ್ ಇದೆ. ಸೊ ಆ ಕಬ್ಬಿಣದ ಅಂಶ ಹೇರಳವಾಗಿದೆ. ಹಾಗಿರುವಾಗ ಇದು ಮತ್ತೆ ಒಂದು ಬೆಳೆಯುವಂಥ ಸಮಯ, ಮತ್ತು ಅದಕ್ಕೊಂದು ಅದರಲ್ಲಿ ಬೇರೆ ಯಾವುದೇ ಒಂದು ಇದಿಲ್ಲದೆ ಅದು ಉತ್ತಮವಾಗಿ ಬೆಳೆದಿರ್ತದೆ, ಯಥೇಚ್ಛವಾಗಿ ಬೆಳೀತದೆ. ಹಾಗಾಗಿ ಅದನ್ನು ಪತ್ರೊಡೆಯನ್ನು ಯೂಸ್ ಮಾಡುವಂಥದ್ದು ಇನ್ನೊಂದು ವಿಷಯ. ಅದೇ ರೀತಿ ನೀವು ಮತ್ತೆ ಮೆಂತೆ ಗಂಜಿ ಬಗ್ಗೆ ಹೇಳಿದ್ರಿ. ಮೆಂತೆಯೂ ಹಾಗೆ. ಮೆಂತೆ ಅಂದರೆ ಈಗ ಕೇರಳದಲ್ಲೆಲ್ಲ ಕರ್ಕಟಕ ಕഞ്ഞಿ ಅಂತ ಕುಡಿತಾರೆ ಈ ಕಾಲದಲ್ಲಿ. ಕರ್ಕಟಕ ಕഞ്ഞಿ ಅಂದರೆ ಷಷ್ಠಿಕ ಶಾಲಿ ಅನ್ನುವಂಥ ಅಕ್ಕಿ. ಅಕ್ಕಿ ಅಂದರೆ ಅದೊಂದು ಸ್ಪೆಷಲ್ ಅಕ್ಕಿ, ಅದು 60 ದಿನದಲ್ಲಿ ಆಗುವಂತಹ ಒಂದು ಭತ್ತದಲ್ಲಿ ಮಾಡುವಂಥ ಅಕ್ಕಿ. ಅದನ್ನು ಜನರು ಸೇವಿಸ್ತಾರೆ. ಹಿಂದಿನ ಕಾಲದಲ್ಲಿ ರಾಜರು ಸಮೇತ ಅದನ್ನು ಸೇವಿಸ್ತಿರುವಂಥ ಒಂದು ಅಕ್ಕಿ. ಅದರಲ್ಲಿ ಅವರು ಈ ಮೆಂತೆಯ ಹುಡಿ ಅಥವಾ ಬೇರೆ ಬೇರೆ ದಶಮೂಲಗಳು ಇದನ್ನೆಲ್ಲ ಕೆಲವು ಆಯುರ್ವೇದ ದ್ರವ್ಯಗಳನ್ನು ಸೇರಿಸಿ ಒಂದು ಗಂಜಿ ಮಾಡಿ ಕುಡಿತಿದ್ರು. ಅದೇ ರೀತಿ ನಮ್ಮ ಕರಾವಳಿಯಲ್ಲಿ ನಾವು ಈ ಮೆತ್ತದ ಗಂಜಿ ಅಥವಾ ಮೆಂತೆ ಗಂಜಿಯನ್ನು ಸೇವಿಸುವಂತಹ ಒಂದು ಸಂಪ್ರದಾಯ ಉಂಟು. ಅದರಿಂದಾಗಿ ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ವಿಷಯ. ಆದರೆ ಕಹಿ ಆಗ್ತದೆ ಅಂತೇಳಿ ಜನರು ಇತ್ತೀಚೆಗೆ ನೋಡು ತುಂಬ ಸೇವಿಸಲಿಕ್ಕಿಲ್ಲ. ಆದರೆ ಅದಕ್ಕೊಂದು ಹಿನ್ನೆಲೆ ಉಂಟು, ಹಾಗಾಗಿ ಅದನ್ನು ನಾವು ಸೇವಿಸಬೇಕು ಅಂತೇಳಿ ಹೇಳುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನೀವು ನೋಡಿರ್ಬೋದು, ಯಾವುದೇ ಈಗ ಪತ್ರೊಡೆ ತಗತೆದು ಮಾಡ್ತಾರೆ, ಮತ್ತು ಬೇರೆ ಬೇರೆ ತಿಂಡಿ ತಿನಿಸುಗಳು ಪಲ್ಯಗಳಿರ್ಬೋದು ಎಲ್ಲ ಸೊಪ್ಪಿನ ಅಂಶದಿಂದ ಜಾಸ್ತಿ ಮಾಡೋದು, ಸೊಪ್ಪಿನ ಮೂಲಕ ಮಾಡುವಂಥದ್ದು ಜಾಸ್ತಿ. ಅದಕ್ಕೊಂದು ಈ ಹಿನ್ನೆಲೆ ಅಂದರೆ ಅದರ ರಿಚ್ ಇನ್ ಅದರಲ್ಲಿ ಇರುವಂತಹ ಕಾಂಪೋಸಿಷನ್ಸ್ ತುಂಬ ರಿಚ್ ಇರ್ತದೆ. ಅದು ದೇಹಕ್ಕೆ ಉತ್ತಮ ಆರೋಗ್ಯವನ್ನು ಕೊಡ್ತದೆ, ರೋಗವನ್ನು ತಡೆಗಟ್ಟುವಂತಹ ಶಕ್ತಿಯು ಅದರಲ್ಲಿ ಇರ್ತದೆ. ಹಾಗಾಗಿ ಈ ಸೊಪ್ಪುಗಳನ್ನು ಯೂಸ್ ಮಾಡುವಂಥದ್ದು. ಮತ್ತು ಮಳೆಗಾಲದಲ್ಲಿ ನಾನು ಹೇಳಿದಾಗೆ ತರಕಾರಿಗಳ ಅಭಾವ ಹಳೆ ಕಾಲದಲ್ಲಿ. ಹಾಗೆ ಈಗ ನಿಮಗೆ ತರಕಾರಿಗಳು ಎಲ್ಲಿ ಹೋದರೂ, ಯಾವುದೇ ತರಕಾರಿಗಳ ಅಂಗಡಿಗೆ ಹೋಗಿ ನೋಡಿದರೂ ತರಕಾರಿ ಇಲ್ಲ ಅಂತ ಆಗುವುದಿಲ್ಲ. ಬಂದಿಲ್ಲದಿದ್ದರೆ ತರಕಾರಿ ಯಥೇಚ್ಛವಾಗಿ ಸಿಗ್ತದೆ. ಯಾಕೆಂದರೆ ತುಂಬ ರಾಸಾಯನಿಕ ಸಿಂಪಡಣೆ ಮಾಡಿ ಬರುವಂತಹ ತರಕಾರಿಗಳು ಹಾಗೆ ನಿಮಗೆ ಹೇರಳವಾಗಿ ಸಿಗ್ತದೆ. ಆದರೆ ಈ ತಜಂಕ ಆಗಲಿ, ನಿಮ್ಮ ಕೆಸು ಆಗಲಿ ಅಥವಾ ಮರ ಕೆಸು ಯಾವುದೇ ಇರಲಿ, ಇದೆಲ್ಲವೂ ಯಾವುದೇ ರಾಸಾಯನಿಕ ಸಿಂಪಡಿಸದೆ ಅದೊಂದು ಸಾವಯವ ರೂಪದಲ್ಲಿ ನಮಗೆ ಸಿಗ್ತದೆ. ಹಾಗಾಗಿ ಅದು ಯೂಸ್ ಮಾಡುವಂಥದ್ದು ಈ ಒಂದು ಕಾಲಘಟ್ಟದಲ್ಲಿ ತುಂಬ ಒಳ್ಳೆಯದು. ಮತ್ತು ಈಗ ಒಂದು ಕೊರೋನಾ ಬಂದ ಮೇಲಂತೂ ನಾವು ಈ ಆರೋಗ್ಯದ ದೃಷ್ಟಿಯಲ್ಲಿ ನಾವು ತುಂಬ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೇವೆ. ಆಹಾರ ಹೇಗಿರಬೇಕು ಅನ್ನುವಂಥದ್ದು ತುಂಬ ನಮಗೆ ಮಹತ್ವ ಕೊಟ್ಟಿದೆ. ಎಲ್ಲರೂ ಮನೆಯಲ್ಲೇ ಅಡಿಗೆ ಮಾಡುವಂಥದ್ದುಂಟು. ಹಾಗಿರುವಾಗ ಈ ಸರಿ ಆಟಿಡೊಂಜಿ ದಿನ ಅಂತೇಳಿ ಜಾಸ್ತಿ ನಾವು ದೊಡ್ಡ ಸಮಾರಂಭಗಳನ್ನು ಮಾಡದೆ ಮನೆಯಲ್ಲೇ ಮಾಡಿಕೊಂಡು ನಾವು ಆಟಿಡೊಂಜಿ ದಿನವನ್ನು ಆಚರಿಸೋದು ಒಳ್ಳೆಯದು ಅಂತೇಳಿ ನನಗನ್ನಿಸ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಆಟಿ ತಿಂಗಳಂತ ಹೇಳಿದರೆ ಅದರದ್ದೇ ಆದಂತಹ ತಿಂಡಿ ತಿನಿಸುಗಳೊಂದು ಪ್ರತ್ಯೇಕತೆಯನ್ನು ಪಡೆದಿದೆ. ಈ ಪ್ರತ್ಯೇಕತೆ ಎಲ್ಲಿವರೆಗೆ ಮುಟ್ಟಿತ್ತು ಅಂತ ಹೇಳಿದರೆ ನಾವು ನೋಡ್ತಾ ಇದ್ದೇವೆ. ಆಟಿಡೊಂಜಿ ದಿನ ಅಲ್ಲಲ್ಲಿ, ಅದರಲ್ಲೂ ಆದಿತ್ಯವಾರ ಬಂದರೆ 2, 3, 4 ಕಡೆಗಳಲ್ಲಿ ಆಟಿಡೊಂಜಿ ದಿನ ಸಂಘ ಸಂಸ್ಥೆಗಳು, ಮಹಿಳಾ ಮಂಡಳಗಳು ಎಲ್ಲರೂ ಆಟಿಡೊಂಜಿ ದಿನ ಆಚರಿಸುವವರೇ. ಅಂದರೆ ಆಟಿಯ ಮಹತ್ವವನ್ನು ತಿಳಿಸುವಂತಹ ಒಂದು ಕಾರ್ಯಕ್ರಮಗಳು ಅಲ್ಲಿ ನಡೆಯುತ್ತಿತ್ತು. ಆಟಿ ಅಂದರೆ ಅದು ನಿಷಿದ್ಧವಾದ ತಿಂಗಳಲ್ಲ, ಅದು ಒಳ್ಳೆಯ ತಿಂಗಳು ಅಂತ ಹೇಳಿಕೊಳ್ಳುವಂತಹದ್ದು. ನೈಸರ್ಗಿಕವಾಗಿ ನೀವು ಹೇಳುವ ಹಾಗೆ ಮಳೆಗಾಲದಲ್ಲಿ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಬೆಳೆಯುವಂತಹ ಆ ತಿಂಡಿ ತಿನಿಸುಗಳು ಅದು ಆರೋಗ್ಯಕ್ಕೆ ಉತ್ತಮ ಎನ್ನುವುದನ್ನು ಹಿರಿಯರು ತಿಳಿದಿದ್ರು. ಅದರಲ್ಲೂ ಮತ್ತು ಕೆಲವು ವಿಷಯಗಳಿವೆ, ಅದೆಲ್ಲವನ್ನು ನಾವು ಮುಂದಿನ ಮಾತುಕತೆಯಲ್ಲಿ ಮುಂದುವರಿಸ್ತೇವೆ. ಈಗ ಒಂದು ಸಣ್ಣ ವಿರಾಮದ ನಂತರ ಈ ಮಾತುಕತೆ ಮತ್ತಷ್ಟು ಮುಂದುವರಿಯುತ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ನ ನೇರ ಪ್ರಸಾರ ಮಾತುಕತೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಲಪಾಡಿ ಶಾರದಾ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ರವಿ ಗಣೇಶ್ ಅವರು ನಮ್ಮೊಂದಿಗಿದ್ದಾರೆ.
ಆಟಿ ತಿಂಗಳ ವಿಶೇಷತೆ, ಮಹತ್ವ ಮತ್ತು ಆಟಿ ಕಷಾಯದ ವೈಜ್ಞಾನಿಕತೆ ಎನ್ನುವ ವಿಷಯದ ಬಗ್ಗೆ ಈ ನೇರ ಪ್ರಸಾರದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಆಟಿ ತಿಂಗಳ ತಿಂಡಿ ತಿನಿಸುಗಳ ವೈಶಿಷ್ಟ್ಯತೆ ಮತ್ತು ಆ ತಿಂಡಿ ತಿನಿಸುಗಳನ್ನು ಯಾಕೆ ಹಿರಿಯರು ಉಪಯೋಗಿಸ್ತಾ ಇದ್ರು ಎನ್ನುವ ಬಗ್ಗೆ ಡಾಕ್ಟರ್ ರವಿ ಗಣೇಶ್ ರವರು ನಮಗೆ ವಿವರಿಸ್ತಾ ಇದ್ರು. ಆಟಿ ತಿಂಗಳು ಅಂತ ಹೇಳಿದರೆ ಮಳೆಗಾಲದ ತಿಂಗಳು. ಹಿಂದಿನ ಕಾಲಘಟ್ಟದಲ್ಲಿ ಆಗ ತರಕಾರಿಗಳು ಆಗ್ತಾ ಇರಲಿಲ್ಲ. ತರಕಾರಿಯನ್ನು ತಮ್ಮ ಇದರಲ್ಲಿ ಬೆಳೀಲಿಕ್ಕೆ ಆಗದೇ ಇದ್ದರೆ ಅದನ್ನು ಹೊರಗಡೆಯಿಂದ ತರುವಂತಹ ವ್ಯವಸ್ಥೆ ಕೂಡ ಆ ಸಮಯದಲ್ಲಿಲ್ಲ. ಈಗ ಎಲ್ಲ ಸಂಚಾರ ವ್ಯವಸ್ಥೆ ಇದೆ, ವಾಹನ ವ್ಯವಸ್ಥೆ ಇದೆ. ಹಿಂದೆ ಹಾಗಲ್ಲ. ಒಂದು ಮಳೆಗಾಲ ಅಂತ ಹೇಳಿದರೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಪರ್ಕವೇ ಇಲ್ಲದಂತಹ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ. ಆಗಿನ ಕಾಲಕ್ಕೆ ಹೇಗೆ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು ಆ ರೀತಿಯಲ್ಲಿ ನಮ್ಮ ಹಿರಿಯರು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ರು. ಬೇರೆ ಯಾವುದನ್ನು ತಿನ್ನಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ತಮ್ಮ ಹಿತ್ತಲಲ್ಲಿ, ಮನೆಯ ಅಂಗಳದಲ್ಲಿ ಅಥವಾ ತಮ್ಮ ಗದ್ದೆಯ ಬದಿಯಲ್ಲಿ ಸಿಕ್ಕುವಂತಹ ತಜಂಕ್, ತೇವು ಇಂತಹ ತಿಂಡಿ ತಿನಿಸುಗಳು ಬಹಳ ಪ್ರಿಯವಾಗಿತ್ತು. ಅದರೊಟ್ಟಿಗೆ ಹಲಸಿನ ಹಣ್ಣಿನ ವಿವಿಧ ರೀತಿಯ ತಿನಿಸುಗಳು ಇದೆ. ಹಲಸಿನ ಹಣ್ಣಿನ ಗಟ್ಟಿ ಅಥವಾ ಅದರದೇ ಆದಂತಹ ಚಟ್ನಿಗಳು, ಅದರ ಕೂಂಜಿ ಆಗಿರ್ಬೋದು, ಅದರ ಬೇರೆ ಬೇರೆ ರೀತಿಯ ಚಟ್ನಿಗಳನ್ನು ಮಾಡುವಂತಹ ಪದ್ಧತಿ, ಮಾವಿನಕಾಯಿಯ ಕುಕ್ಕು, ನೀರು ಕುಕ್ಕು ಅಂತ ಹೇಳ್ತೇವೆ ನಾವು, ಅಂತಹ ಪದ್ಧತಿಗಳೆಲ್ಲವನ್ನು ಹಿರಿಯರು ಬಳಸಿಕೊಂಡಿದ್ರು. ಅದರ ಜೊತೆಗೆ ನುಗ್ಗೆಯ ಸೊಪ್ಪುಗಳನ್ನು ಉಪಯೋಗ ಮಾಡ್ತಾ ಇದ್ರು. ಮತ್ತು ಬೇರೆ ರೀತಿಯ ಯಾವುದೆಲ್ಲ ಪ್ರಕೃತಿಯಲ್ಲಿ ಸಿಗ್ತದೆ ಅದೆಲ್ಲವನ್ನು ಉಪಯೋಗ ಮಾಡಿಕೊಳ್ತಾ ಇದ್ರು. ಅದು ಈಗಲೇ ಹೇಳಿದರು ಡಾಕ್ಟರ್ ಅವರು. ಅದರಲ್ಲಿ ಕಬ್ಬಿಣದ ಅಂಶಗಳು ವಿಶೇಷವಾಗಿ ಇವೆ. ನಮ್ಮ ದೇಹಕ್ಕೆ ಬೇಕಾದಂತಹ ವಿಟಮಿನನ್ನು ಕೊಡುವಂತಹ ಈ ತೇವು, ತಜಂಕೆ ಎನ್ನುವಂತಹ ಯಾವ ತಿಂಡಿ ಇದೆಯೋ ಮಳೆಗಾಲದ, ಅದು ಬಹಳ ಉತ್ತಮ ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ಅದರಲ್ಲಿ ಬೇರೆ ಬೇರೆ ರೀತಿಯ ಅಂಶಗಳು ಇವೆ. ಅದೆಲ್ಲ ಏನು ಡಾಕ್ಟ್ರೆ? ಈಗ ನೋಡಿ, ಪತ್ರೊಡೆ ವಿಷಯ ಹೇಳಿದೆ ನಾನು. ಪತ್ರೊಡೆ ತುಂಬ ಒಳ್ಳೆಯದು. ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಉಂಟು. ಅದು ರಿಚ್ ಇನ್ ಆಯನ್, ಅಂದರೆ ಕಬ್ಬಿಣ ಅಂಶ ಜಾಸ್ತಿ ಉಂಟು. ಸ್ವಲ್ಪ ಕಾರ್ಬೋಹೈಡ್ರೇಟ್ ಅಂಶವೂ ಅದರಲ್ಲಿ ಉಂಟು. ಆಮೇಲೆ ಪೊಟ್ಯಾಷಿಯಂ ಉಂಟು. ಆಮೇಲೆ ಇನ್ನೊಂದಿಂತ ಅಂದರೆ ಈಗ ಕೆಲವೊಂದು ಆಹಾರದಲ್ಲಿ, ಈಗ ಕಿಡ್ನಿ ಸ್ಟೋನ್ ಇದ್ದವರು ಪತ್ರೊಡೆ ಎಲೆ ಸೇವಿಸುವುದು ಅಷ್ಟು ಜಾಸ್ತಿ ಒಳ್ಳೆಯದಲ್ಲ. ಯಾಕೆಂದರೆ ಅದರಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಉಂಟು. ಹಾಗಾಗಿ ಅದರಿಂದಾಗಿ ಸ್ಟೋನ್ನ ಒಂದು ಸಮಸ್ಯೆ ಜಾಸ್ತಿ ಆಗ್ಬೋದು ಕಿಡ್ನಿ ಸ್ಟೋನ್ ಇದ್ದವರು. ಮತ್ತು ನೀವು ನುಗ್ಗೆ ಹೇಳಿದರೆ, ನುಗ್ಗೆ ಸೊಪ್ಪು ಹಾಗೆ. ನುಗ್ಗೆ ಸೊಪ್ಪು ಯಥೇಚ್ಛವಾಗಿ ಈಗ ಒಳ್ಳೆ ಚಿಗುರಿ ಬೆಳೀತದೆ. ಹಾಗಿರುವಾಗ ಅದು ಮತ್ತೆ ಅದರಲ್ಲಿ ಕಬ್ಬಿಣದ ಅಂಶ ಆಗಲಿ, ಮಿನರಲ್ಸ್ ಆಗಲಿ, ತುಂಬ ಮಿನರಲ್ಸು, ಅದಲ್ಲದೆ ವೈಟಮಿನ್ಸು ಅದರಲ್ಲಿ ಇದೆ. ಹಾಗಿರುವಾಗ ಅದೆಲ್ಲ ನಮ್ಮ ದೇಹಕ್ಕೆ ಒಳ್ಳೆಯದು. ಹಾಗಿರುವಾಗ ಯಾಕೆ ಇದೆಲ್ಲ ಮೂಲ ಉದ್ದೇಶ ಅಂದರೆ, ಇದರಿಂದಾಗಿ ಈಗ ನೀವು ಬ್ಯಾಂಬೂ ಶೂಟ್ ಅಂದರೆ ನನ್ನ ಪ್ರಕಾರ ಅದು ಅಫೆನ್ಸ್ ಅಂತದೆ. ಈ ಕಣಿಲೆ ಅಂತ ಹೇಳ್ತೇವೆ. ಕಣಿಲೆ ಕಡಿವಾಗಿಲ್ಲ, ಈಗ ಮಾರುವಾಗಿಲ್ಲ, ಹಾಗೆ ರೂಲ್ಸ್ ಉಂಟು. ಯಾಕೆಂದರೆ ಬಿದಿರನ್ನು ನೀವು ಕಡಿಬಾರ್ದು, ಬಿದಿರಿನ ಮೂಲ ಅದು. ಆದರೆ ಅದು ದೇಹಕ್ಕೆ ತುಂಬ ಒಳ್ಳೆಯ ಒಂದು ಆಹಾರ ಅದು. ಅದರಲ್ಲಿಯೂ ತುಂಬ ಬೇರೆ ಬೇರೆ ಪ್ರಾಪರ್ಟೀಸ್ ಇದ್ದಾವೆ. ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇದೆ. ಮತ್ತು ನೀವು ಇವನ್ ಹಲಸಿನ ಹಣ್ಣು ಹೇಳಿದ್ರಿ. ಹಲಸಿನ ಹಣ್ಣು ರಿಚ್ ಇನ್ ಫೈಬರ್, ಮಲಬದ್ಧತೆ ಇರುವವರಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಲೋ ಕ್ಯಾಲರಿ ತುಂಬ ಕಡಿಮೆ ಅದರಲ್ಲಿ ಇರುವಂಥದ್ದು. ಆಮೇಲೆ ಅದು ಫೈಬರ್ ರಿಚ್ ಮತ್ತು ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಉಂಟು ಅಂತೇಳಿ ಹಲಸಿನ ಹಣ್ಣಿನ ಬಗ್ಗೆ ಇತ್ತೀಚೆಗೆ ತುಂಬ ಸಂಶೋಧನೆಗಳು ನಡೀತಾ ಇದೆ. ಹಲವು ದೇಶಗಳಿಗೆ ಭಾರತದಿಂದ ರಫ್ತಾಗ್ತಾ ಇದೆ. ಶ್ರೀಲಂಕಾದಲ್ಲಿಯೂ ಹಲಸಿನ ಹಣ್ಣು ಬೆಳೀತಾರೆ. ಸೊ ತುಂಬ ಹಲಸಿನ ಹಣ್ಣಿನ ಬಗ್ಗೆ ಜನರಿಗೆ ಆಸಕ್ತಿ ಉಂಟು. ಮೊದಲೆಲ್ಲ ನೀವು ನೋಡಿರ್ಬೋದು, ನಮ್ಮ ಮನೆಯಲ್ಲೆಲ್ಲ ಹಲಸಿನ ಹಣ್ಣು ಮಂಗಗಳು ತುಂಬ ತಿಂದು ಹೋಗ್ತವೆ, ಅಥವಾ ಬೇರೆ ಬೇರೆ ಪ್ರಾಣಿಗಳು ತಿನ್ನುವಂಥದ್ದೇ ಆಗ್ತದೆ. ಅವಕ್ಕೂ ಬೇಕು. ಆದರೆ ಜನರು ಅದರ ಬಗ್ಗೆ ಅದು ಮೇಣ ಹಿಡಿತದೆ ಕೈಗೆ, ಅದನ್ನು ಯೂಸ್ ಮಾಡಲಿಕ್ಕೆ ಕಷ್ಟ, ಸ್ವಲ್ಪ ಅದರ ಬಗ್ಗೆ ಒಂದು ಆಸಕ್ತಿ ಇರಲಿಲ್ಲ. ಆದರೆ ಈ ಇತ್ತೀಚೆಗೆ ಜನರು ತುಂಬ ಆಸೆ ಪಟ್ಟು ಆ ಒಂದು ಸೀಸನಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಈಗ ಇನ್ನು ಮುಗಿತಾ ಬಂತು, ಅದರ ಹಲಸಿನ ಹಣ್ಣಿನ ಸೀಸನ್ ಮುಗಿತಾ ಬಂತು. ಹಾಗೆ ಅದನ್ನು ಮಾಡುವಂಥದ್ದು. ಮತ್ತು ನೀರು ಸೊಳ್ಳೆ ಅದೆಲ್ಲ ನೀವು ಹೇಳಿದ್ರೆ, ಅದೆಲ್ಲ ಅಂತ ಅಂದರೆ ಬೇಸಿಕಲಿ ಅದು ಜನರಿಗೆ ಈ ತರಕಾರಿಯ ಅಭಾವ ಇರುವ ಕಾರಣ ಅವರು ಮೊದಲೇ ಅದನ್ನೊಂದು ಮಾಡಿ ಇಡುವಂಥದ್ದು. ಈಗ ಮೊದಲು ನಾವು ಫ್ರಿಜ್ಜೆಲ್ಲ ಇಡ್ತಿದ್ದು, ಈಗ ಫ್ರಿಜ್ಜಲ್ಲಿ ಇಡ್ತೇವೆ, ಕೆಲವೆಲ್ಲ ತೆಗೆದು ಫ್ರೀಸರ್ಲಿ ಇಡ್ತೇವೆ ಹಾಳಾಗದಾಗೆ. ಅದೇ ರೀತಿ ಉಪ್ಪಿನ ಭರಣಿಯಲ್ಲಿ ಹಾಕಿ ಉಪ್ಪು ಹಾಕಿಡುವಂಥದ್ದು. ಹೌದೌದೌದು. ಅಂದ್ರೆ ಆ ಒಂದು ಅದರಲ್ಲಿ ಮಾಡುವಂಥ ಆಹಾರ ತಿಂಡಿ ಅದೊಂದು ವಿಶಿಷ್ಟ. ಮತ್ತೆ ಒಂದು ಆ ಸಮಯದಲ್ಲಿ ಈಗ ಇನ್ನೊಂದು 2 ತಿಂಗಳು ಕಳೆದು ಮಾಡಿದ್ರು ಅದು ನಿಮಗೊಂದು ಖುಷಿ ಕೊಡ್ತದೆ. ಈಗಲೂ ಉಂಟು ಮನೆಯಲ್ಲಿ ಹಲಸಿನ, ಅದೊಂದು ವಿಶಿಷ್ಟ ಒಂದು ಖಾದ್ಯಗಳನ್ನು ಅದರಲ್ಲಿ ಮಾಡ್ತಾ ಇದ್ರು. ಸಾಂತಾನೆ ಅಂತ ಹೇಳ್ತೇವೆ. ಮತ್ತೆ ವರ್ಷಕ್ಕೆ ಒಮ್ಮೆ ಆದ್ರೂ, ಅದರಲ್ಲೂ ಆಟಿ ತಿಂಗಳಲ್ಲಿ ನಾವು ಬಾಳೆಹಣ್ಣಿನ ದಿಂಡು ಹೇಳ್ತೇವಲ್ಲ, ಅದರ ಪದಾರ್ಥವನ್ನು ತಿನ್ಬೇಕಂತ ಹೇಳ್ತಾರೆ. ಏನು ಇದರ ಬಗ್ಗೆ? ಅದು ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನಿಗೆ.
ಈಗ ನಾವು ಆಯುರ್ವೇದದಲ್ಲಿ ತುಂಬ ರೋಗಿಗಳಿಗೂ ಇದರ ಜ್ಯೂಸನ್ನು ಕೊಡುವಂಥದ್ದು ದಿವಸ ಮಾಡ್ತೇವೆ. ಯಾಕೆಂದರೆ ಅದರಿಂದಾಗಿ ಕಿಡ್ನಿ ಸ್ಟೋನಿಗೆ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಈವನ್ ಬೇರೆ ಈ ಕಿಡ್ನಿ ಸಂಬಂಧವಾಗಿ ಕ್ರಿಯಾಟಿನ್ ಲೆವೆಲ್ ತುಂಬ ಹೈ ಇದ್ದರೆ ಅದರ ಜ್ಯೂಸನ್ನು ಕೊಡುವುದರಿಂದ ತುಂಬ ಲಾಭ ಉಂಟು. ಅದನ್ನು ನಮ್ಮ ಜನರು ಉಪಯೋಗ ಮಾಡ್ತಾರೆ. ತುಂಬ ಕಡೆ ನೀವು ನೋಡಿರ್ಬೋದು. ಅದಕ್ಕೆ ಒಂದು ಬೇರೆ ಉಂಟು ಕಲ್ಲು ಬಾಳೆ ಅಂತೇಳಿ, ಅದೆಲ್ಲ ಅದರ ದಿಂಡು ಒಳ್ಳೆಯದು. ಅದಲ್ಲದೆ ಈಗ ನಿಮ್ಮ ಸಿಗುವಂತಹ ಕದಳಿ ಆಗಲಿ ಇದೆಲ್ಲ ಅದರ ದಿಂಡು ತುಂಬ ಒಳ್ಳೆಯದು. ಅದರ ಸಲಾಡ್ ಮಾಡ್ಲಿಕ್ಕಾಗ್ತದೆ, ಅದರ ದೋಸೆ ಮಾಡ್ಲಿಕ್ಕಾಗ್ತದೆ, ಅದರ ಜ್ಯೂಸನ್ನು ಕುಡಿಬೋದು. ಸೊ ಅದರಲ್ಲಿ ಬೇರೆ ಬೇರೆ ಆಹಾರಗಳನ್ನು ಮಾಡ್ಬೋದು. ತುಂಬ ಟೇಸ್ಟಿ ಅದು, ಮತ್ತು ತುಂಬ ಅದು ರಿಚ್ ಇನ್ ಪೊಟ್ಯಾಷಿಯಮ್ ಮತ್ತು ಅಯನ್. ಹಾಗಾಗಿ ಅದನ್ನು ಯೂಸ್ ಮಾಡುವಂಥದ್ರಿಂದ ಒಳ್ಳೆಯದು, ಒಳ್ಳೆ ದೇಹಕ್ಕೆ ಲಾಭ ಉಂಟು. ಬಾಳೆ ದಿಂಡು ಅಂತ ಹೇಳಿದರೆ ಅದನ್ನು ಉಪಯೋಗ ಮಾಡೋದ್ರಿಂದ ಬಹಳ ಒಳ್ಳೆಯ ಒಂದು ಆರೋಗ್ಯಕರ ಬೆಳವಣಿಗೆ ಅಂತ ಹೇಳ್ತೇವೆ. ಹೌದೌದು. ನೀವು ಹೇಳಿದ ಹಾಗೆ ಹಿರಿಯರು ಹೇಳ್ತಾ ಇದ್ರು, ನಮ್ಮ ಅಜ್ಜಿಯೆಲ್ಲ ಹೇಳೋದನ್ನು ನಾವು ಕೇಳಿದ್ದೇವೆ. ತಜ್ಜಂಕ ಆಗಲಿ ಬಾಳೆ ದಿಂಡಿನ ಪದಾರ್ಥ ಆಗಲಿ ವರ್ಷಕ್ಕೊಮ್ಮೆ ತಿನ್ನುವುದರಿಂದ ಹೊಟ್ಟೆಯಲ್ಲಿರುವಂತಹ ನಮ್ಮ ಹೊಟ್ಟೆಯಲ್ಲಿ ಈ ಕೂದಲು ಇಂತಹ ಕೆಲವೊಂದು ಅಂಶಗಳು, ಕರಗದ ಅಂಶಗಳು ಇರ್ತವೆ ಅಂತ ಕಾರಣ ಅದೆಲ್ಲವೂ ಇದರ ಮೂಲಕ ಹೋಗ್ಲಿಕ್ಕೆ, ವಿಸರ್ಜನೆ ಆಗಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳ್ತಾ ಇದ್ರೆ ಏನು ಇದರ ವೈಜ್ಞಾನಿಕ? ಅಂದರೆ ತುಂಬ ಫೈಬರ್ ಕಂಟೆಂಟ್ ಹೈ ಇದೆ ಅದರಲ್ಲಿ, ಬಾಳೆದಿಂಡಲ್ಲಿ ಫೈಬರ್ ಕಂಟೆಂಟ್ ಹೈ. ಮತ್ತು ಅದರಿಂದಾಗಿ ಒಂದು ಟಾಕ್ಸಿನ್ಸ್ ಅನ್ನು ದೇಹದಿಂದ ಹೊರಗೆ ಹಾಕುವಂಥ ಒಂದು ಶಕ್ತಿ ಉಂಟು ಅದರಲ್ಲಿ. ಅದೇ ನಾನು ಹೇಳಿದ ಈಗ ಒಂದು ಕಲ್ಲನ್ನೇ ಕರಗಿಸುವಂಥ ಒಂದು ಶಕ್ತಿ ಇದೆ ದೇಹದಲ್ಲಿ. ಈಗ ಒಂದು ಕಿಡ್ನಿಯಲ್ಲಿರುವಂತಹ ಕಲ್ಲನ್ನು ಕರಗಿಸುವಂಥ ಶಕ್ತಿ ಅದಕ್ಕೆ ಉಂಟು ಅಂತ ಆದರೆ ಬಾಕಿ ದೇಹದಲ್ಲಿರುವಂತಹ ಕಲ್ಮಶಗಳಾಗಲಿ ಇರ್ಬೋದು, ಅಥವಾ ಇವರು ಹೇಳಿದ ಹಾಗೆ ಬೇರೆ ಬೇರೆ ಇದು ಇಂಥದ್ದು ಇದ್ರೂ ಅಂಥದ್ದನ್ನೆಲ್ಲ ತೆಗೆಯುವಂತಹ ಒಂದು ಶಕ್ತಿ, ಅದರ ಒಂದು ಮಲಶೋಧನದ ಮೂಲಕ ತೆಗೆಯುವಂತಹ ಒಂದು ಶಕ್ತಿ ಅದಕ್ಕೆ ಇದೆ. ಅದರ ಬಗ್ಗೆ ಸ್ವಲ್ಪ ಮೇ ಬಿ ನನ್ನ ಪ್ರಕಾರ ನೀವು ಹೇಳಿದ ಅದು ಹಳೆ ಸಂಪ್ರದಾಯ ಆದರೆ ಅದರ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ವೈಜ್ಞಾನಿಕ ಹಿನ್ನೆಲೆ ಅದನ್ನು ನಾವು ನೋಡಬೇಕಾದಿತ್ತು. ಅದರ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡಬೇಕಾಗಿ ಬರ್ಬೋದು. ಆದರೆ ಆ್ಯಸ್ ಈಗ ನಮಗೆ ಗೊತ್ತಿದ್ದಾಗೆ ಕಿಡ್ನಿ ಸ್ಟೋನ್ ಅಥವಾ ಅದರ ಒಂದು ಟಾಕ್ಸಿನ್ಸ್ ತೆಗೆಯುವಂತಹ ಗುಣ ಅದರಲ್ಲಿ ತುಂಬ ಯಥೇಚ್ಛಾಗಿ ಉಂಟು. ಕಲ್ಲಬೆಂಬೆಗೆ ಹೆಸರೇ ಹಾಗೆ, ಅದು ಎಂತಹ ಪಾದೆ ಕಲ್ಲಿನ ಮೇಲಾದ್ರೂ ಅದನ್ನು ಕರಗಿಸಿ ಅದು ಬೆಳೆಯುತ್ತದಂತೆ. ಹಾಗಾಗಿ ಹೊಟ್ಟೆಯಲ್ಲಿರುವ ಕಲ್ಲನ್ನು ಅದು ಕರಗಿಸ್ತದೆ ಒಂದು ಹಿರಿಯರ ನಂಬಿಕೆ. ಆ ರೀತಿಯಾಗಿ ಹಿರಿಯರು ಎಲ್ಲ ರೀತಿಯಲ್ಲೂ ವೈಜ್ಞಾನಿಕವಾಗಿ ನಾವು ಈಗ ಹೇಳುವುದು, ಹಿರಿಯರು ಇದೆಲ್ಲವೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವ ಅಂಶದಲ್ಲಿ ಆ ಎಲ್ಲ ಪದಾರ್ಥಗಳನ್ನು ಮಳೆಗಾಲದಲ್ಲಿ ಉಪಯೋಗ ಮಾಡ್ತಾ ಇದ್ರು. ಅದನ್ನು ಮುಂದಕ್ಕೆ ಉಪಯೋಗ ಮಾಡಲಿಕ್ಕೂ ಕೂಡ ಅವರು ಅದಕ್ಕೆ ಪ್ರತ್ಯೇಕ ವಿಧಾನವನ್ನು ಕಂಡುಕೊಂಡಿದ್ರು. ಉಪ್ಪಲ್ಲಿ ಹಾಕಿಡುವುದು, ನೀರಲ್ಲಿ ಹಾಕಿಡುವುದು, ಇಂತಹ ಪದ್ಧತಿಗಳನ್ನೆಲ್ಲವನ್ನು ಆ ಕಾಲದಲ್ಲಿ ಫ್ರಿಡ್ಜ್ ಇಲ್ಲ, ಅದನ್ನು ಪ್ರತ್ಯೇಕವಾಗಿ ಸಂರಕ್ಷಿಸಿ ಇಡುವಂತಹ ಯಾವುದೇ ರೀತಿಯ ವಿಧಾನಗಳಿಲ್ಲದಿದ್ದರೂ ಅದನ್ನು ಅವರು ಹಿರಿಯರು ಕಂಡುಕೊಂಡಿದ್ದರು. ಆ ರೀತಿಯಾಗಿ ನಮ್ಮ ನಂಬಿಕೆಗಳು ಬೆಳೆದು ಬಂದಿವೆ. ಈಗ ಆಟಿ ತಿಂಗಳು ಅಂತ ಹೇಳಿದ ಕೂಡಲೇ ಈ ಕೇವಲ ತಿಂಡಿ ತಿನಿಸುಗಳು ಮಾತ್ರವೇ ಅಲ್ಲ, ಆಟಿ ಅಮಾವಾಸ್ಯೆಗೆ ನಮ್ಮ ತುಳುವ ತಿಂಗಳಲ್ಲಿ, ತುಳುವ ನಂಬಿಕೆಯಲ್ಲಿ ವಿಶೇಷ ಸ್ಥಾನಮಾನ ಇದೆ. ಹಾಳೆಯ ಮರದ ಕೆತ್ತೆಯ ಕಷಾಯ ಕುಡಿಯುವುದು ಎನ್ನುವಂತಹ ಒಂದು ನಂಬಿಕೆ. ಆ ಕಷಾಯದಲ್ಲಿ ಎಲ್ಲ ರೀತಿಯ ಸರ್ವ ಮದ್ದುಗಳು ಕೂಡ ಆ ಅಮಾವಾಸ್ಯೆಯ ದಿನ ಅಡಕವಾಗಿರ್ತದೆ. ಅದನ್ನು ನಾವು ಕುಡಿಯುವುದರಿಂದ, ಅದರಲ್ಲೂ ಬರೀ ಹೊಟ್ಟೆಯಲ್ಲೆಲ್ಲ ಕುಡಿಯುವುದು, ಅದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳನ್ನು ಹೇಳ್ತಾರೆ. ಏನು ಈ ಹಾಳೆಯ ಕೆತ್ತೆಯ ಕಷಾಯದ ಔಷಧೀಯ ಗುಣ? ಅಂದರೆ ಹಾಲೆಗೆ ಪಾಲೆ ಮರ ಅಂತ ಹೇಳ್ತಾರೆ, ಹಾಲೆ ಮರ ಅಂತ ಹೇಳ್ತೇವೆ. ಆಯುರ್ವೇದದಲ್ಲಿ ನಾವು ಸಪ್ತಪರ್ಣ ಅಂತ ಹೇಳ್ತೇವೆ. ಅದರಲ್ಲಿ 7 ಎಲೆಗಳಿರ್ತವೆ, ಹೆಚ್ಚಾಗಿ 7, ಕೆಲವರಲ್ಲಿ 6 ಇರ್ಬೋದು, ಆದರೆ ಹೆಚ್ಚಾಗಿ 7 ಎಲೆಗಳಿರ್ತವೆ. ಅದಕ್ಕೆ ಈ ಸಪ್ತಪರ್ಣ ಅಂದರೆ 7, ಸಪ್ತ ಅಂದರೆ 7. ಸೊ 7 ಎಲೆಗಳಿರೋ ಕಾರಣ ಅದಕ್ಕೆ ಸಪ್ತಪರ್ಣ ಅಂತ ಹೇಳ್ತೇವೆ. ಇದರ ವಿಶೇಷತೆ ಏನು ಅಂದರೆ, ಇದು ಆಯುರ್ವೇದ ಪ್ರಕಾರ ಇದು ವಿಷಮ ಜ್ವರಹರ. ಅಂದರೆ ಯಾವುದೇ ಜ್ವರವನ್ನು ತೆಗೆಯುವಂತಹ ಒಂದು ಶಕ್ತಿ ಇದರಲ್ಲಿ ಇದೆ. ಮತ್ತು ಇದರ ಒಂದು ಕೆಮಿಕಲ್ ಕಂಟೆಂಟ್ ನೋಡ್ಲಿಕ್ಕೆ ಹೋದರೆ ಎಕಿಟಮೈನ್ ಅಂಥೇಳಿ ಒಂದು ಕೆಮಿಕಲ್ ಕಂಟೆಂಟ್ ಇದೆ. ಎಕಿಟಮೈನ್ ಅಂದರೆ ಅದು ಆ್ಯಂಟಿ ಮಲೇರಿಯಲ್ ಪ್ರಾಪರ್ಟಿ ಇರುವಂಥದ್ದು. ಅಂದರೆ ಕ್ವಿನೈನ್ ಅಂತ ಹೇಳುವಂಥ ಒಂದು ಡ್ರಗ್ ನೀವು ಕೇಳಿರ್ಬೋದು. ಕ್ವಿನೈನ್ ಅಂತೇಳಿ ಆ್ಯಂಟಿ ಮಲೇರಿಯಲ್ ಡ್ರಗ್. ಆ ಕ್ವಿನೈನಲ್ಲಿರುವ ಕಂಟೆಂಟ್ ಅದು ಮತ್ತು ಇದು ಸೇಮ್, ಎಕಿಟಮೈನ್ ಸೇಮ್. ಅಂದರೆ ಅಷ್ಟು ಆ ಪ್ರಾಪರ್ಟಿ, ಆ್ಯಂಟಿ ಮಲೇರಿಯಲ್ ಪ್ರಾಪರ್ಟಿ ಈವನ್ ಈ ಎಕಿಟಮೈನಲ್ಲಿದೆ, ಲೈಕ್ ಕ್ವಿನೈನ್. ಸೊ ಹಾಗಾಗಿ ಇದು ವಿಷಮ ಜ್ವರ ಅಂತೇಳಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದು ಒಂದು. ಮತ್ತೆ ನೀವು ಹೇಳಿದಾಗೆ ಅದನ್ನು ಕಲೆಕ್ಟ್ ಮಾಡುವಂಥದ್ದು, ಕುಡಿಯುವಂಥದ್ದು, ಅದೆಲ್ಲ ಬೇರೆ ವಿಷಯಗಳು. ಅದೀಗ ನಾವು ಒಂದು ದಿನ ಕುಡಿತೇವೆ. ಅಂದರೆ ಈಗ ಒಂದು ಆಟಿ ಅಮಾವಾಸ್ಯೆ ಬರುವ ಆಗಸ್ಟ್ 8ಕ್ಕಿದೆ. ನಾವು ಈಗ ಆಯುರ್ವೇದ ಆಸ್ಪತ್ರೆ ನಮ್ಮಲ್ಲಿ ಹಾಲೆ ಮರದ ಕೆತ್ತೆ ಕಷಾಯವನ್ನು ಕೊಡಬೇಕು ಅನ್ನುವಂಥ ಒಂದು ಉಚಿತವಾಗಿ ಜನರಿಗೆ ಕೊಡಬೇಕು ಅನ್ನುವಂಥದ್ದನ್ನು ನಾವು ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಅದನ್ನು ನಾವು ಒಂದು ಬೆಳಿಗ್ಗೆ 7ರಿಂದ 10 ಗಂಟೆವರೆಗೆ ಕೊಡಬೇಕು ಅನ್ನುವಂಥದ್ದೊಂದು ನಿರ್ಧಾರ ಮಾಡಿದ್ದೇವೆ. ಅದನ್ನು ನಾವು ಮಾಡ್ತೇವೆ. ಅದೇ ರೀತಿ ಎಲ್ಲರ ಕಡೆಯಲ್ಲೂ ಇದನ್ನು ಹಾಲೆ ಮರದ ಕೆತ್ತೆಯನ್ನು ಕಷಾಯವನ್ನು, ಪಾಲೆ ಮರದ ಕೆತ್ತೆ ಕಷಾಯವನ್ನು ಮಾಡ್ತಾರೆ. ಆದರೆ ಕೆಲವೊಂದು ವಿಷಯಗಳು ನೋಡಬೇಕಾದದ್ದು ನಾನು ಪೇಪರಲ್ಲಿ ಓದಿದ್ದೆ, ಕೇಳಿ ತಿಳ್ಕೊಂಡಿದ್ದೆ. ಏನಂದರೆ ಕೆತ್ತೆ ಕಷಾಯ ತಗೊಂಡವರು ತಪ್ಪಿ ಬೇರೆ ಮರದ
ಕೆತ್ತೆ ಕಷಾಯ ತಗೊಂಡು ಕಾಸರಕನ ಅಂದರೆ ಸ್ಟ್ರಿಕ್ನೆಸ್ ನಕ್ಸೋಮಿಕ ಅಂತ ಹೇಳ್ತಾರೆ, ಅದರ ಕೆತ್ತೆ ಕಷಾಯ ಕುಡಿದು ಡೆತ್ ಆಯಿತು ಅಂತ ಹೇಳುವಂಥದ್ದು ಆಗಿದೆ, ಹಿಂದೆ ಆಗಿದೆ. ಅದಕ್ಕೆ ಹಿರಿಯರು ಒಂದು ಸಂಪ್ರದಾಯ ಹಾಕಿದ್ರು, ಮೊದಲನೇ ದಿನ ಹೋಗಿ ಆ ಮರವನ್ನು ನೋಡಿ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಐಡೆಂಟಿಫೈ ಮಾಡಿ ಅದರ ಬುಡದಲ್ಲಿ ಒಂದು ಕಲ್ಲು ಇಡಬೇಕು, ಆ ಮರಕ್ಕೊಂದು ಸುತ್ತೊಂದು ಬಳ್ಳಿ ಕಟ್ಟಬೇಕು. ಯಾಕೆಂದರೆ ಐಡೆಂಟಿಫಿಕೇಶನ್, ನಾಳೆ ಹೋಗಿ ನಾಳೆ ಇನ್ನೊಂದಂತ ತೆಗಬಾರ್ದು. ಮತ್ತು ನಿನ್ನೆ ಯಾರು ಹೋಗಿದ್ದಾನೆ ಅವನೇ ಮಾರನೇ ದಿನ ಹೋಗ್ಬೇಕು, ಇನ್ನೊಬ್ಬರನ್ನು ಕಳಿಸೋದಲ್ಲ. ಅಲ್ಲಿಂದ ತಗೊಂಡು ಬಾ ಅಂತೇಳಿ ಇನ್ನೊಬ್ಬರನ್ನು ಕಳಿಸಿದ್ರೆ ಏನಾದ್ರು ಅನಾಹುತ ಆಗ್ಬೋದು. ಒಂದು ಭಾರಿ ಜಾಗ್ರತೆಯಾಗಿ ಮಾಡಬೇಕು ಇದನ್ನು. ಮತ್ತು ಅದರ ಕೆತ್ತೆಯನ್ನು ತೆಗಿಲಿಕ್ಕೂ ಹಾಗೆ ಒಂದು ಕಲ್ಲಿನ ಇದರಲ್ಲೇ ಅದನ್ನು ಜಜ್ಜಿ ತೆಗಿಬೇಕು. ಯಾವುದೇ ಆಯುಧವನ್ನು ಯೂಸ್ ಮಾಡಬಾರ್ದು, ಕತ್ತಿ ಅಥವಾ ಯಾವುದನ್ನು ಯೂಸ್ ಮಾಡಬಾರ್ದು, ಚೂರಿ ಯೂಸ್ ಮಾಡಬಾರ್ದು, ಮೆಟಲನ್ನು ಯೂಸ್ ಮಾಡಬಾರ್ದು. ಅದರ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗ್ತದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ಆ ರೀತಿಯಲ್ಲಿ ಹೇಳಿರುವಂಥದ್ದು. ಹಾಗೆ ಅದನ್ನು ಕೆತ್ತಿ ತೆಗೆದು ಮತ್ತೆ ತೆಗೆಯುವಾಗಲೂ ಹಾಗೆ ಮರದ ಸುತ್ತ ಸಿಪ್ಪೆಯನ್ನು ತೆಗೆಯುವಂಥ ಒಂದು ಅಭ್ಯಾಸ ಯಾರೂ ಮಾಡಬೇಡಿ. ನಾವು ಸ್ವಾರ್ಥಿಗಳಾಗಬಾರ್ದು. ಆ ಮರ ಮುಂದೆಯೂ ಬದುಕಬೇಕು. ಯಾವಾಗಲೂ ಒಂದು ಮರದ ಸುತ್ತ ನಾವು ಅದರ ಸಿಪ್ಪೆಯನ್ನು ತೆಗೆದರೆ ಆ ಮರ ಸಾಯ್ತದೆ. ಹಾಗೆ ಒಂದು ಸೈಡಿಂದ ಮಾತ್ರ, ಒಂದು ಭಾಗದಿಂದ ತೆಗಿಬೇಕು. ಎಲ್ಲ ಭಾಗದಿಂದ ಕೆಲವು ಭಾಗದಿಂದ ತೆಗಿಬೋದು, 2-3 ಕಡೆಯಿಂದ ತೆಗಿಬೋದು ಒಂದು ಮರದಿಂದ. ಅದರ ಸುತ್ತ ಆಗಿ ಅದನ್ನು ತೆಗಿಬಾರ್ದು. ಹಾಗೆ ತೆಗೆದಾಗ ಆ ಮರ ಮತ್ತೆ ಜೀವ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಆ ಮರಕ್ಕೆ ರಕ್ಷಣೆ ಅದು. ಹೌದು, ತೊಗಟೆಯನ್ನು ತೆಗೆದು ಬಿಟ್ಟರೆ ತೊಗಟೆಯನ್ನು ಪೂರ್ತಿಯಾಗಿ ಎಲ್ಲ ಸುತ್ತಿಂದ ತೆಗೆದ್ರೆ ಆ ಮರ ಸಾಯ್ತದೆ, ಚರ್ಮ ತೆಗೆದ ಹಾಗೆ. ಹೌದು, ಅದು ಹಾಗೆ ಆಗಬಾರ್ದು. ಮತ್ತೆ ಅದನ್ನು ತಂದು ಕಷಾಯ ಇಡುವಂಥ ವಿಧಾನಗಳಾಗಲಿ, ಅದಕ್ಕೆ ಶುಂಠಿ ಆಗಲಿ ಬೆಳ್ಳುಳ್ಳಿ ಆಗಲಿ ಹಾಕಿ ಕಷಾಯ ಮಾಡ್ತಾರೆ. ಖಾಲಿ ಹೊಟ್ಟೆಯಲ್ಲಿ ತೆಗೆಯುವಂಥ ಸಂಪ್ರದಾಯ. ಇದನ್ನು ಕಲೆಕ್ಟ್ ಮಾಡುವಂಥದ್ದು ಬೆಳಗ್ಗೆ ಸೂರ್ಯ ಉದಯ ಆಗಲಿಕ್ಕೆ ಮೊದಲೇ ಇದನ್ನು ಮಾಡ್ತಾರೆ ಕಷಾಯ, ನನಗೆ ಗೊತ್ತಿದ್ದಾಗೆ ಮಾಡಿ ಅದನ್ನು ಕಷಾಯ ಇಟ್ಟು ಕುಡಿಯುವಂಥದ್ದು. ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಳ್ಳೆಯದು. ಮತ್ತು ಅದರ ಡೋಸು ಹಾಗೆ ದೊಡ್ಡವರಾದರೆ 1 ಔನ್ಸ್ ಅಂದರೆ ಸುಮಾರು 30 ml, ಸಣ್ಣ ಮಕ್ಕಳಿಗೆ ಆದರೆ ಒಂದು 30-15 ml ತನಕ ಕೊಡ್ಬೋದು. ತುಂಬ ಕಹಿ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗೆ ನಾವೀಗ ಬೇವು ಬೆಲ್ಲ ಅಂತೇಳಿ ಈಗ ಶಿವಮೊಗ್ಗ ಕಡೆ ಇದೆ, ಬೇವು ಮತ್ತು ಬೆಲ್ಲ ತೆಗಿಬೇಕು, ಯಾಕೆಂದರೆ ಸುಖ ದುಃಖವನ್ನು ಹಂಚಿಕೊಳ್ಬೇಕು ಅನ್ನುವಂಥದ್ದು. ಅದೇ ರೀತಿ ಹಾಗೆ ಒಂದು ತಿಳ್ಕೊಂಡು ನೀವು ಒಂದು ಕಷಾಯವನ್ನು ಒಂದು ದಿನ ಕಹಿ ಕಷಾಯ ಕುಡಿದ್ರೆ ಏನು ಜೀವಕ್ಕೆ ಹಾನಿ ಇಲ್ಲ, ಅದರಿಂದ ಒಳ್ಳೆಯದೇ ಆಗ್ತದೆ. ಸೊ ಮತ್ತೆ ನೀವು ಬೇಕಿದ್ರೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಬೋದು, ಅಷ್ಟು ನಿಮಗೆ ಕಷ್ಟ ಆಗ್ತದೆ ಅಂತ ಆದರೆ ಅದಕ್ಕೆ ಒಂದು ಆ್ಯಂಟಿ ಮಲೇರಿಯಲ್ ಪ್ರಾಪರ್ಟಿ ಇದೆ, ವಿಷಮ ಜ್ವರ ಆಹಾರ ಆದ ಕಾರಣ ಅದನ್ನು ತಗೊಳ್ಳುವಂಥದ್ದು. ಯಾಕೆಂದರೆ ಈ ಆಟಿ ಮಾಸದಲ್ಲಿ ರೋಗಗಳು ಜಾಸ್ತಿ, ಸಾಂಕ್ರಾಮಿಕ ರೋಗಗಳು ಜಾಸ್ತಿ, ಅದನ್ನು ತಡೆಯುವಂಥ ಶಕ್ತಿಯ ಪಾಲೆಮರಕ್ಕಿದೆ. ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರ ಹೇಳಿದರೆ, ಡಾಕ್ಟರ್ ಹೇಳಿದ ಹಾಗೆ ಹಾಳೆಯ ಮರ ಅಂದರೆ ಪಾಲದ ಮರ ಅದನ್ನು ಗುರುತಿಸುವಂತಹದನ್ನು ಮುಂಚಿನ ದಿವಸವೇ ಮಾಡಬೇಕು. ಹೌದೌದು. ನಮ್ಮ ಹಿಂದೂ ನಂಬಿಕೆಗಳ ಪ್ರಕಾರ ಅಥವಾ ತುಳುವ ನಂಬಿಕೆಗಳ ಪ್ರಕಾರ ಕೇವಲ ಗುರುತಿಸುವುದಲ್ಲ, ಅದರ ಬುಡದಲ್ಲಿ ಕಲ್ಲು ಇಟ್ಟು, ಅಂದರೆ ಅದನ್ನು ಮಾರನೇ ದಿವಸ ತೆಗಿಲಿಕ್ಕೆ ಆ ಕಲ್ಲು ಉಪಯೋಗ ಆಗಬೇಕು. ಎಲ್ಲೆಲ್ಲಿಯೋ ಕಲ್ಲುಗಳನ್ನು ಯಾವುದನ್ನೋ ಹಿಡ್ಕೊಂಡು ತೆಗೆಯುವುದಲ್ಲ, ಆ ಕಲ್ಲಲ್ಲೇ ತೆಗಿಬೇಕು. ಆ ಮರಕ್ಕೊಂದು ಬಳ್ಳಿ ಸುತ್ತಬೇಕು ಮತ್ತು ಮರಕ್ಕೊಂದು ನಮಸ್ಕಾರ ಮಾಡಬೇಕು. ಹೌದೌದು, ನಮಸ್ಕಾರ ಮಾಡಬೇಕು. ನಾನು ಕೆಲವು ಕಡೆ ಇದು ವೀಳ್ಯದೆಲೆ ಮತ್ತೊಂದು ಹಣ್ಣು, ಇದು ಅಡಿಕೆಯನ್ನು ಇಡ್ತಾರೆ ಅಂತ, ಯಾಕಂದ್ರೆ ಅದೊಂದು ಸಂಪ್ರದಾಯ ಆಗಿ, ಅಂದ್ರೆ ಅದರಿಂದ ಒಂದು ಒಳ್ಳೆ ಗುಣಗಳು ದೇಹಕ್ಕೆ ಬರಲಿ ಎನ್ನುವಂತ ಒಂದು ನಮ್ಮ ಪ್ರಾರ್ಥನೆ. ಯಾವುದೇ ಒಂದು ಮರವು ಒಂದು ಜೀವಿ, ಹಾಗಿರುವಾಗ ಆ ಜೀವಿಗೂ ನಾವು ಅದರ ಒಂದು ಅಂಶವನ್ನು ನಮ್ಮ ದೇಹದಲ್ಲಿ ಬರಬೇಕು ಅಂತ ಆದ್ರೆ ಅದಕ್ಕೆ ನಾವು ಒಂದು ಕೊಡುವಂತಹ ಗೌರವವನ್ನು ಕೊಡಬೇಕು. ಅದು ಅದರಿಂದಾಗಿ ಏನು ವೈಜ್ಞಾನಿಕವಾಗಿ ಹಿನ್ನೆಲೆ ಅಲ್ಲ, ಅದು ಒಂದು ಗೌರವ ಕೊಡುವಂತಹ ಒಂದು ಸೂಚನೆ, ಅದನ್ನು ನಾವು ಮಾಡಬೇಕು ಅಂತ ಹೇಳುವಂಥದ್ದು. ನಮ್ಮ ಹಿರಿಯರು ಅದನ್ನು ತಿಳಿಸಿಕೊಟ್ಟಿದ್ರು. ಪ್ರಕೃತಿಗೆ ಗೌರವ ಕೊಡಬೇಕು, ಗೌರವ ಕೊಡುವುದು ಅಂತ ಹೇಳಿದ್ರೆ ಪ್ರಕೃತಿಗೆ ಗೌರವ ಕೊಡುವುದು. ಅದಕ್ಕೆ ನಾವು ನಾಳೆ ಬಂದು ಬೆಳಿಗ್ಗೆ ನಿನ್ನ ತೊಗಟೆಯನ್ನು ತೆಗೆಯುತ್ತೇವೆ, ಎಲ್ಲಾ ಔಷಧೀಯ ಗುಣಗಳು ಬಂದು ನಿನ್ನ ತೊಗಟೆಯಲ್ಲಿ ಸೇರಲಿ, ಅದರಿಂದ ನಮಗೆ ಉಪಯೋಗ ಆಗಲಿ ಎನ್ನುವಂತಹ ಪ್ರಾರ್ಥನೆಯೊಟ್ಟಿಗೆ ಆ ಬೆಳೆದಂತಹ ಮರಕ್ಕೆ ಪ್ರಕೃತಿಗೆ ನಮಸ್ಕಾರ ಮಾಡುವಂತಹ ಪ್ರಾರ್ಥನೆ ಮಾಡುವಂತಹ ಒಂದು ವಿಧಾನವನ್ನು ಹಿರಿಯರು ಹಿಂದೆ ತಿಳಿಸಿಕೊಟ್ಟಿದ್ರು. ಆ ಮೂಲಕವಾಗಿ ಹಾಳೆಯ ಕೆತ್ತೆಯ ಕಷಾಯವನ್ನು ನಾವು ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ, ಅದು ಸೂರ್ಯೋದಯದ ಒಂದು ಹೋಗಿ ತೆಗಿಬೇಕು, ಬರಿ ಮೈಯಲ್ಲಿ ಹೋಗ್ಬೇಕೆಲ್ಲ ಒಂದು ಅಂಶಗಳಿವೆ. ಅದನ್ನು ಈಗ ಯಾರು ಪಾಲಿಸದಿದ್ರು ಅದೆಲ್ಲ ಅಗತ್ಯ ಇಲ್ಲ. ಅಂದ್ರೆ ಯಾವುದು ನಮಗೆ ಸಾಧ್ಯ ಉಂಟು, ಯಾವ್ದು ಅಗತ್ಯ ಉಂಟು ಅದನ್ನು ನಾವು ಮಾಡುವುದು. ಎಷ್ಟು ಸಾಧ್ಯವೋ ಅಷ್ಟು ನಂಬಿಕೆಗಳನ್ನು ಉಳಿಸಿಕೊಂಡು ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಹಾಳೆಯ ಕಷಾಯವನ್ನು ಕುಡಿಯುವಾಗ ಒಂದು ತುಂಡು ಬೆಲ್ಲವನ್ನು ತಿನ್ನುವಂತಹದ್ದು, ಯಾಕಂದ್ರೆ ತುಂಬಾ ಕಹಿ ಆಗುವಾಗ ಒಂದು ತುಂಡು ಬೆಲ್ಲ ಸಿಹಿ ಆಗಲಿ. ಮತ್ತು ಒಂದು ನಾನು ಕೇಳಿದ್ದೇನೆ, ಹಾಳೆಯ ಕೆತ್ತೆಯ ಕಷಾಯ ಅಂತ ಹೇಳಿದ್ರೆ ಅದು ತುಂಬಾ ಉಷ್ಣಾಂಶ, ಅದನ್ನು ಸಮತೋಲನ ಮಾಡಲಿಕ್ಕೆ ಆ ಹಾಳೆಯ ಕೆತ್ತೆಯ ಕಷಾಯವನ್ನು ಕುಡಿದ ನಂತರ ಮೆತ್ತೆಯ ಗಂಜಿಯನ್ನು ಊಟ ಮಾಡಬೇಕು ಅನ್ನುವಂತಹ ಒಂದು ಸಂಪ್ರದಾಯ ಉಂಟು. ಇದು ಎಷ್ಟು ಸತ್ಯ? ಮೆಂತೆ ಗಂಜಿ, ಮೆತ್ತೆ ಗಂಜಿ ಅಥವಾ ಮೆಂತೆ ಅಂದ್ರೆ ಮಲಯಾಳದಲ್ಲಿ ಉಲು ಅಂತ ಹೇಳ್ತಾರೆ, ಅಥವಾ ಈ ಮೆಂತೆ ತಂಪು. ಹಾಗಾಗಿ ನೀವು ಮತ್ತೆ ಮೆಂತೆಯು ಕಹಿ,
ಮತ್ತು ಇನ್ನೊಂದು ಪ್ರಮೇಹ ರೋಗಿಗಳಲ್ಲಿ ಶುಗರ್ ಡಯಾಬಿಟಿಸ್ನವರಿಗೆ ತುಂಬ ಒಳ್ಳೆಯದು ಮೆಂತೆಯನ್ನು ಮೊಳಕೆ ಬರಿಸಿ ತಿಂತಾರೆ. ಹಾಗಾಗಿ ಆ ರೀತಿಯಲ್ಲಿ ಮೆಂತೆಯನ್ನು ಸೇರಿಸಿ ಒಂದು ಗಂಜಿ ಮಾಡುವ ಮೂಲಕ ಈ ಕರ್ಕಟಕ ಕഞ്ഞಿ ಅಂತ ಹೇಳಿ ಕೇರಳದಲ್ಲಿ ಹೇಳ್ತಾರೆ. ಕೇರಳದಲ್ಲಿ ನಾನು ನೋಡಿದ್ದೇನೆ ಕರ್ಕಟಕ ಕഞ്ഞಿ ತುಂಬ ಸರ್ವೇ ಸಾಮಾನ್ಯ, ಎಲ್ಲ ಮನೆಯಲ್ಲಿ ನಾನು ಆಗೊಮ್ಮೆ ಹೇಳಿದೆ. ಅವರು ಹಲವು ಕೇವಲ ಮೆಂತೆ ಮಾತ್ರ ಅಲ್ಲ, ಮೆಂತೆ ಜೊತೆಗೆ ಬೇರೆ ದಶಮೂಲ ಇರ್ಬೋದು ಅಥವಾ ಬೇರೆ ಬೇರೆ ಔಷಧೀಯ ಗುಣಗಳುಳ್ಳಂತಹ ಕೆಲವು ಗಿಡಮೂಲಿಕೆಯನ್ನು ಸೇರಿಸಿ ಗಂಜಿ ಮಾಡುವವನ್ನು ಒಂದು ತಿಂಗಳೇ ತಿಂತಾರೆ. ಕೇವಲ ಒಂದು ಆಟಿ ಅಮಾವಾಸ್ಯೆ ದಿನ ಮಾತ್ರ ಅಲ್ಲ, ಅಲ್ಲಿ ಎಲ್ಲ ದಿನವೂ ತಿಂತಾರೆ. ಸುಮಾರು ವಾರದಲ್ಲಿ ಕೆಲವು ದಿನ ಆದರೂ ತಿನ್ನುವಂಥ ಸಂಪ್ರದಾಯ ಇಟ್ಕೊಂಡಿದ್ದಾರೆ ಸಂಪ್ರದಾಯ ಮನೆಗಳು ಎಲ್ಲರಲ್ಲ. ಬಹಳ ತಂಪು ಅಂತ ಹೇಳ್ತಾರೆ. ಹೌದೌದು, ತಂಪು. ಹಾಗಾಗಿ ಅದು ತಂಪು, ಅದಕ್ಕಾಗಿ ಅಂದರೆ ಇದು ಮತ್ತೆ ಒಂದು ತುಂಬ ಉಷ್ಣಾಂಶ ಇರುವಂತಹ ಒಂದು ಉಷ್ಣವೀರ್ಯ ಇರುವಂತಹ ಒಂದು ಔಷಧ ಅಂದರೆ ಸಪ್ತಪರ್ಣ, ನಿಮ್ಮ ಯಾವುದು ಹಾಲೆ ಮರ. ಹೌದೌದೌದು, ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬೇಕಾಗಿ ತಿಂಗಳು ಅಂತ ಹೇಳಿದ್ರೆ ಸ್ವಲ್ಪ ಉಷ್ಣಾಂಶದ ತಿಂಗಳು ಅಂತಲೂ ಹೇಳಿ. ಹೌದು 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 ಹೌದು. ಅಂದ್ರೆ ಅದು ಬಿಸಿಲು ಕೆಲವು ಸರಿ ಮಳೆ ನಿಂತಾಗ ತುಂಬಾ ಬಿಸಿಲು ಬರುವಂತದ್ದು, ಅವರು ಹೇಳಿದಾಗೆ ಚರ್ಮ ಹೊಡೆಯುವಷ್ಟು ಬಿಸಿಲು ಬರ್ತದೆ ಅಂತ ಹೇಳಿ. ಆನೆದ ಬೆರಿತ ಚರ್ಮ ಹೌದು ಹೌದು ಹೌದೌದು, ಅಷ್ಟು ಅದು ಹೌದು. ಈಗ ನಾವು ಇತ್ತೀಚೆಗೆ ನಾವು ಈಗ ನೋಡಿರ್ಬೋದು, ಕೆಲವು ದಿನ ಬಿಸಿಲು ಬಂದಾಗ ನಮಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಅದೇ ರೀತಿ ಮಳೆ ಬಂದಾಗ ನಮ್ಗೆ ಸಂತೋಷ ಆಗ್ತದೆ, ಒಳ್ಳೆ ಬಂದ್ರೆ ಸರಿಯಾಗಿ ಮಳೆ ಬಂತು ಈ ಸರಿ, ಒಂದು ಟೈಮಲ್ಲಿ ಒಳ್ಳೆ ಮಳೆ ಬಂತು. ಈಗ ಮತ್ತೆ ಸ್ವಲ್ಪ ಅದರ ಪ್ರಮಾಣ ಕಡಿಮೆ ಆಗಿದೆ. ಈಗ ಒಂದು ಆಟಿಯಲ್ಲಿ ಒಳ್ಳೆ ಮಳೆ ಬರುವಂಥ ದಿನ ಬರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಅದು ಜೋರಾಗ್ಬೋದು. ಹಾಗಾಗಿ ಮೆಂತೆಯ ಒಂದು ಗಂಜಿ ತಿನ್ನುವಂಥದ್ದು ಅದೊಂದು ಸಂಪ್ರದಾಯ, ಮತ್ತು ಅದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಅದು ತಂಪು ದೇಹವನ್ನು ತಂಪು ಮಾಡ್ತದೆ. ಅದಕ್ಕೆ ಅದರಲ್ಲಿಯೂ ಮೆಂತೆಯಲ್ಲೂ ಒಂದು ಆರೋಗ್ಯವನ್ನು ಕಾಪಾಡುವಂಥ ಉತ್ತಮ ಗುಣ ಇದೆ. ನಾನು ಹೇಳಿದೆ, ಶುಗರ್ನವರಿಗೆ ಡಯಾಬಿಟಿಸ್ನವರಿಗೆ ತುಂಬ ಒಳ್ಳೆಯದು ಮೆಂತೆ. ಹಾಗಾಗಿ ಅದನ್ನು ಯೂಸ್ ಮಾಡಬೇಕು. ನಾವು ಸ್ವಲ್ಪ ಆದರೂ ಒಂದು ಟೇಸ್ಟಿಗೆ ಒಂದು ಕಪ್ಪಲ್ಲಾದ್ರೂ ತಿನ್ನಬೇಕು. ಎಲ್ಲ ದಿನ ನಾವು ಐಸ್ ಕ್ರೀಮು ಬೇಕರಿ ಐಟಮ್ ತಿಂತೇವೆ, ಆಗ ನಾವು ಮನೆಯಲ್ಲಿ ಮಾಡಿದ್ದಾರೆ ಅಂತೇಳಿ ಅವರ ಒಂದು ಕಾಟಾಚಾರಕ್ಕೆ ತಿನ್ನೋದು ಅದೊಂದು ಆರೋಗ್ಯ ದೃಷ್ಟಿಯಲ್ಲಿ ಕೊಡ್ತಾರೆ ಅನ್ನುವಂಥದ್ದು ನಾವು ಪಾಲನೆ ಮಾಡಬೇಕು. ಮುಂದಿನ ಈ ಒಂದು 2 ವರ್ಷ ಕೊರೋನಾ ನೋಡಿದ ಮೇಲಾದರೂ ನಮಗೊಂದು ಈ ವಿಷಯದಲ್ಲಿ ಬುದ್ಧಿ ಬರಬೇಕು ಅಂತ ನಂಗೆ ಅನಿಸ್ತದೆ. ನೀವು ಹೇಳಿದಾಗೆ ಕೇರಳದಲ್ಲಿ ಪ್ರತಿ ಮನೆಯಲ್ಲಿ ಇಡೀ ತಿಂಗಳು ಪೂರ್ತಿ ತಿನ್ನೋದು ಮಾತ್ರ ಅಲ್ಲ, ನಾವು ಹೋಟ್ಲಲ್ಲಿ ಕೂಡ ಸಿಗ್ತದೆ. ಹೌದೌದೌದೌದು, ಕರ್ಕಟಕ ಗಂಜಿ ಅನ್ನುವಂಥದ್ದು ಕೇರಳದಲ್ಲಿ ಹೋಟೆಲ್ಗಳಲ್ಲಿ ಸಿಗ್ತದೆ. ಬೇಕಾದ್ರೆ ಅದರ ಮೆಟೀರಿಯಲ್ಸು, ಅನ್ನ, ಅಕ್ಕಿ, ಅದರ ಜೊತೆಗೆ ಬೇಕಾದ ಹಾಕಬೇಕಾದ ಅಂಶಗಳಂತಹ ಗಿಡಮೂಲಿಕೆಗಳ ಅಂಶಗಳನ್ನು ಪೌಡ್ರ್ ಮಾಡಿ ಅಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲೂ ಮಾಡ್ತಾರೆ. ಅದೊಂದು ಅಲ್ಲಿಯ ಸಂಪ್ರದಾಯ, ಅದನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಆ ಸಂಪ್ರದಾಯ ಉಂಟು, ಸ್ವಲ್ಪ ವಿಭಿನ್ನ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬರುವಾಗ ಎಲ್ಲೂ ಒಂದೇ ಥರ ಇರುವುದಿಲ್ಲ, ಬೇರೆ ಸ್ವಲ್ಪ ರೀತಿ ಬೇರೆ. ಆದರೆ ನಮ್ಮ ಸಂಪ್ರದಾಯ ಒಂದು ಒಳ್ಳೆ ಸಂಪ್ರದಾಯವೇ. ಅಲ್ಲೀಗ ಪಾಲೆ ಮರದ ಕೆತ್ತೆ ಕಷಾಯ ಎಲ್ಲ ಕುಡಿಯುವಂಥ ಕ್ರಮ ಇಲ್ಲ, ಆದರೆ ಅದು ನಮ್ಮಲ್ಲಿ ಉಂಟು. ಅದಕ್ಕೊಂದು ಹಿನ್ನೆಲೆ ಉಂಟು. ಆತ್ಮೀಯ ವೀಕ್ಷಕ ಬಾಂಧವರೇ, ಆಟಿ ತಿಂಗಳು ಮತ್ತು ಆಟಿ ತಿಂಗಳಲ್ಲಿ ಕುಡಿಯುವಂತಹ ಹಾಳೆಯ ಮರದ ಕೆತ್ತೆಯ ಕಷಾಯ, ಇದರ ವೈಶಿಷ್ಟ್ಯತೆಗಳು, ವೈಜ್ಞಾನಿಕ ಸತ್ಯಗಳು, ಹಿರಿಯರ ನಂಬಿಕೆಗಳು, ಇದೆಲ್ಲರ ಬಗ್ಗೆ ಡಾಕ್ಟರ್ ರವಿ ಗಣೇಶ್ ಅವರು ಬಹಳ ಒಳ್ಳೆಯ ಮಾತಿನಲ್ಲಿ ಅರ್ಥ ಆಗುವ ಹಾಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ಆಟಿ ತಿಂಗಳ ಮಹತ್ವ ಮತ್ತು ಆಟಿ ಕೆತ್ತೆಯ ಕಷಾಯದ ವೈಜ್ಞಾನಿಕತೆ ಮಾತುಕತೆ ನೇರ ಪ್ರಸಾರ ಕಾರ್ಯಕ್ರಮ ಮತ್ತಷ್ಟು ಮುಂದುವರಿಯುತ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆ ಯಾವುದಾದರೂ ಸಂಶಯಗಳಿದ್ದಲ್ಲಿ, ನಿಮ್ಮ ಪ್ರಶ್ನೆಗಳು ಅಥವಾ ಅಭಿಪ್ರಾಯಗಳಿದ್ದಲ್ಲಿ ನಿಮ್ಮ ಅಭಿಪ್ರಾಯ ಪ್ರಶ್ನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ ನಿಮ್ಮ ಪರದೆಯಲ್ಲಿ ಬರ್ತಾ ಇದೆ. 0824298765 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವ ಮೂಲಕವಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು, ಅಭಿಪ್ರಾಯಗಳನ್ನು ತಿಳಿಸಬಹುದು ಅಂತ ಹೇಳಿಕೊಳ್ಳುತ್ತಾ ಈ ಮಾತುಕತೆ ಮತ್ತಷ್ಟು ಮುಂದುವರಿತದೆ. ಈಗ ಒಂದು ಸಣ್ಣ ವಿರಾಮ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಪ್ರಸಾರ ವಿಶೇಷ ಮಾತುಕತೆಗೆ ಮತ್ತೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ
ಆಟಿ ತಿಂಗಳ ಮಹತ್ವ, ಆಟಿಯ ಕಷಾಯದ, ಹಾಲೆ ಮರದ ಕೆತ್ತೆಯ ಕಷಾಯದ ವೈಜ್ಞಾನಿಕ, ಈ ಬಗ್ಗೆ ಇವತ್ತು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ನಮ್ಮ ಹತ್ತಿರದ ತಲಪಾಡಿ ಶಾರದಾ ಆಯುರ್ವೇದಿಕ್ ಕಾಲೇಜ್ ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರು ಡಾಕ್ಟರ್ ರವಿ ಗಣೇಶ್ ಅವರು. ಆಟಿ ತಿಂಗಳ ವೈಶಿಷ್ಟ್ಯತೆಗಳು, ಆಟಿ ತಿಂಗಳ ಮಹತ್ವ, ಇದರ ಬಗ್ಗೆ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ನಮಗೆ ಡಾಕ್ಟರ್ ಅವರು ನೀಡಿದ್ದಾರೆ. ಈಗ ಡಾಕ್ಟ್ರೆ ನಮ್ಮಲ್ಲಿ ಕೇಳೋದಿದ್ರೆ, ಆಟಿ ತಿಂಗಳಲ್ಲಿ ನಮ್ಮ ಹಿರಿಯರೆಲ್ಲ ಹೇಳಿಕೊಟ್ಟಿದ್ದಾರೆ ಯಾವ ತಿನಸುಗಳು ತೆಗಿಬೇಕು, ಅದು ಪ್ರಾಕೃತಿಕವಾಗಿ ಅವರು ಹೊಂದಿಕೊಳ್ಳುವ ರೀತಿಯಲ್ಲಿ ಅದನ್ನೆಲ್ಲ ಜೋಡಿಟ್ಟಿಟ್ಟಿದ್ರು. ಆದರೂ ಅದರಲ್ಲಿ ನಮಗೆ ಬೇಕಿದ್ದಂತಹ ಜೀವಸತ್ವಗಳು ಅಂದರೆ ವಿಟಮಿನ್ಗಳು ಹೆಚ್ಚಾಗಿ ಇದೆ ಅನ್ನೋದನ್ನು ನೀವು ಹೇಳಿದ್ರಿ. ಈಗ ಇಂತಹ ಆಟಿ ತಿಂಗಳಿಗೆ ಆಯುರ್ವೇದಿಕಲ್ಲಿ ಯಾವ ರೀತಿಯ ಸ್ಥಾನಮಾನ ಇದೆ, ಅಂದರೆ ಆಯುರ್ವೇದದಲ್ಲಿ ಆಟಿ ತಿಂಗಳನ್ನು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ, ಮತ್ತು ಆಟಿ ತಿಂಗಳಲ್ಲಿ ಈ ಆಯುರ್ವೇದದಲ್ಲಿ ಪ್ರತ್ಯೇಕ ಇದಕ್ಕೆ ಏನಾದರೂ ಚಿಕಿತ್ಸಾ ಪದ್ಧತಿಗಳು ಏನಾದರೂ ಇವೆ? ನೋಡಿ, ಆಯುರ್ವೇದದಲ್ಲಿ ಎಂತ ಅಂದರೆ ಈ ಕರ್ಕಟಕ ಮಾಸ ಅಂಥೇಳಿ, ಅಂದರೆ ಈಗ ಒಂದು ವಿಸರ್ಗ ಕಾಲ ಅಂತ ನಾನು ಹೇಳಿದೆ. ಸೊ ಈ ವಿಸರ್ಗ ಕಾಲದಲ್ಲಿ ದೇಹದ ಶಕ್ತಿಯನ್ನು ನಾವು ಹೆಚ್ಚಿಸಬೇಕು. ವಿಸರ್ಗ ಕಾಲದ ಪ್ರಥಮ ಮಾಸವೇ ಕರ್ಕಟಕ ಮಾಸ. ಸೊ ಈ ಮಂತಲ್ಲಿ, ಈ ತಿಂಗಳಲ್ಲಿ ನಾವು ದೇಹದ ಆರೋಗ್ಯವನ್ನು ವೃದ್ಧಿ ಮಾಡಿದರೆ ಅದು ಮುಂದಿನ 11 ತಿಂಗಳು ನಮ್ಮನ್ನು ಕೊಂಡೊಯ್ಯುತ್ತದೆ ಅಂತ ಹೇಳುವಂಥ ನಂಬಿಕೆ. ಯಾಕೆಂದರೆ ಒಬ್ಬನಿಗೆ ಯಾವುದೇ ರೋಗ ಇಲ್ಲದೆ ಅದಕ್ಕೊಂದು ಅವನು ರೆಡಿ ಆದ ಅಂದರೆ, ಒಂದೀಗ ನಾವು ಒಂದು ಗಾಡಿಯನ್ನು ಸರ್ವಿಸ್ ಮಾಡ್ತೇವೆ, ಸರ್ವಿಸಿಂಗ್ ಎಲ್ಲ ಒಂದು ಕರೆಕ್ಟ್ ಆಯಿತು ಅಂದರೆ ಮತ್ತೆ ನಿಮ್ಮ ನೆಕ್ಸ್ಟ್ ಸರ್ವಿಸಿನೊಳಗೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದಾಗಿ ನೀವು ಗಾಡಿ ನೋಡಿಸ್ತೀರಿ ಅಲ್ವಾ? ಅದೇ ರೀತಿಯಲ್ಲಿ ಈ ಆಟಿ ಮಾಸದಲ್ಲಿ ಆಟಿ ಚಿಕಿತ್ಸೆ ಅಂತೇಳಿ ಮಾಡ್ತಾರೆ, ಅಂದರೆ ಕರ್ಕಟಕ ಚಿಕಿತ್ಸೆ ಅಂತ ಹೇಳ್ತೇವೆ. ಕೇರಳದಲ್ಲಿ ಹಲವಾರು ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಕರ್ಕಟಕ ಚಿಕಿತ್ಸೆ. ಅದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಆಟಿ ಚಿಕಿತ್ಸೆ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ, ಕೆಲವು ವರ್ಷದಿಂದ ಮಾಡ್ತಾ ಇದ್ದೇವೆ. ಜನರ ಉತ್ತಮ ಒಂದು ಸ್ಪಂದನೆ ಇದಕ್ಕಿದೆ. ಇದರಲ್ಲಿ ಯಾಕೆ ಅಂತ ಹೇಳಿದರೆ, ಇದರಲ್ಲಿ ನಾವು ದೇಹದ ಶುದ್ಧಿಯನ್ನು ಮಾಡುವಂತಹ ಕೆಲಸ ಮಾಡ್ತೇವೆ. ಯಾಕೆಂದರೆ ಬೇರೆ ಬೇರೆ ಇದರಿಂದ ಹಿಂದಿನ ದಿನಗಳಲ್ಲಿ, ಅಂದರೆ ನಿಮ್ಮ ಬೇಸಿಗೆ ಇರ್ಬೋದು, ಅದರ ಮುಂಚಿನ ಹಿಂದಿನ ತಿಂಗಳುಗಳಲ್ಲಿ ಮಾಡಿಕೊಂಡು ಬಂದಂತಹ ಬೇರೆ ಬೇರೆ ಆಹಾರ ಪದ್ಧತಿಗಳು, ನಮ್ಮ ವಿಹಾರಗಳು ಬೇರೆ ಬೇರೆ, ಅದರಿಂದಾಗಿ ಆಗಿರುವಂತಹ ಸಮಸ್ಯೆಗಳು, ದೇಹದ ಶಕ್ತಿ ಕಡಿಮೆ ಆಗಿರುವಂಥದ್ದು, ಇದನ್ನು ವೃದ್ಧಿ ಮಾಡಲಿಕ್ಕೋಸ್ಕರ ನಾವು ಈ ಒಂದು ಆಟಿ ಮಾಸವನ್ನು ಉಪಯೋಗ ಮಾಡ್ತೇವೆ. ಮತ್ತು ಇನ್ನೊಂದು ಮಳೆ, ಯಥೇಚ್ಛವಾಗಿ ಮಳೆ ಬರುವಂತಹ ಇರುವಂಥ ಸಮಯದಲ್ಲಿ ಯಾವುದೇ ಒಂದು ಆಯುರ್ವೇದ ಥೆರಪಿಗಳು, ಅಂದರೆ ಈಗ ನಿಮ್ಮ ಮಸಾಜ್ ಇರ್ಬೋದು, ಅಭ್ಯಂಗ ಇರ್ಬೋದು, ಅದನ್ನು ಮಾಡೋದು, ಅಥವಾ ಎಣ್ಣೆಯಲ್ಲಿ ಮಾಡುವಂತಹ ಹಲವು ಟ್ರೀಟ್ಮೆಂಟ್ಗಳು, ಅಥವಾ ಸ್ವೇದ ಥೆರಪಿಗಳು, ಬೇರೆ ಬೇರೆ ಟ್ರೀಟ್ಮೆಂಟ್ಗಳು, ಅಂದರೆ ಸ್ಟೀಮ್ ಥೆರಪೀಸ್ ಇರ್ತವೆ ನಮ್ಮಲ್ಲಿ. ಅಂದರೆ ನಮ್ಮಲ್ಲಿ ಎಲೆಯಲ್ಲಿ ಮಾಡುತ್ತಾ ಇರುವಂತಹ ಒಂದು ಪತ್ರಪಿಂಡ ಸ್ವೇದ ಅಂತ ಹೇಳುವಂಥದ್ದು, ನವರ ಅಕ್ಕಿಯಲ್ಲಿ ಮಾಡುವಂತಹ ಒಂದು ಷಷ್ಟಿಕ ಶಾಲಿಪಿಂಡ ಸ್ವೇದ ಹೇಳುವಂಥದ್ದು, ಇಂತಹ ನಮ್ಮ ಬೇರೆ ಬೇರೆ ಚಿಕಿತ್ಸೆಗಳನ್ನು ನಾವು ಮಾಡ್ತೇವೆ. ಪಿಜಿಚಿಲ್ ಅಂತ ಹೇಳುವಂಥ ಒಂದು ದಾರ, ತೈಲ ದಾರ, ಸರ್ವಾಂಗ ದಾರ ಅಂತ ದೇಹಕ್ಕೆ ಒಂದು ದಾರ ಮಾಡುವಂಥದ್ದು, ಶಿರೋದಾರ ಮಾಡುವಂಥದ್ದು, ಅದರ ಜೊತೆಗೆ ಟಾಕ್ಸಿನ್ಸನ್ನು ದೇಹದಿಂದ ಹೊರಗೆ ತೆಗೆಯುವಂತಹ ಒಂದು ಚಿಕಿತ್ಸೆ ಡಿಟಾಕ್ಸಿಫಿಕೇಶನ್ ಪ್ರೊಸೀಜರ್ ಅಂತ ಹೇಳಿದ್ರೆ ಅದನ್ನು ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೇವೆ. ಸೊ ಈ ಪಂಚಕರ್ಮ ಚಿಕಿತ್ಸೆ ನಾವು ಈಗ ಈ ಒಂದು ಕಾಲದಲ್ಲಿ ಮಾಡಲಿಕ್ಕೆ ಒಂದು ಅತಿ ಉತ್ತಮವಾದ ಕಾಲ. ಬೇಸಿಗೆಯಲ್ಲಿ ಆದರೆ ಕೆಲವು ಅದಕ್ಕೆ ಕಟ್ಟುನಿಟ್ಟುಗಳಿರ್ತವೆ. ಈ ರೀತಿಯಲ್ಲಿ ಈಗ ಮಾಡಿದರೆ ನಾವು ವಮನ ಅಂತ ಹೇಳುವಂಥ ಒಂದು ಎಮಿಸಿಸ್ ಥೆರಪಿ, ನೀವು ಪರದೆಯಲ್ಲಿ ಕಾಣ್ಬೋದು, ಎಮಿಸಿಸ್ ಥೆರಪಿ ಅಂತೇಳಿ ಮಾಡ್ತೇವೆ. ಅಥವಾ ಅದ್ರ ಜೊತೆಗೆ ವಿರೇಚನ, ಅಂದರೆ ಈ ಕರುಳುಗಳಲ್ಲಿ ಇರುವಂತಹ, ದೇಹದಲ್ಲಿರುವಂತಹ ಜೀವಕೋಶಗಳಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು ತೆಗಿಲಿಕ್ಕೆ ನಾವು ವಿರೇಚನ, ಅಂದರೆ ಬೇದಿಗೆ ಕೊಡುವಂತಹ ಒಂದು ಔಷಧವನ್ನು ಕೊಟ್ಟು ಬೇದಿ ಮಾಡಿಸುವಂತಹ ಒಂದು ಚಿಕಿತ್ಸೆಯನ್ನು ನಾವು ಮಾಡ್ತೇವೆ ಈ ಕಾಲದಲ್ಲಿ. ಇದು ನೀವು ಕೇಳಿರ್ಬೋದು, ಬೇರೆ ಬೇರೆ ಪದ್ಧತಿಯ ಔಷಧೀಯ ಪದ್ಧತಿಯಲ್ಲಿಯೂ ಬೇದಿಗೆ ಯಾರು ಮದ್ದು ಕೊಡುವುದಿಲ್ಲ, ಬೇದಿ ನಿಲ್ಲಿಸಲಿಕ್ಕೆ ಮದ್ದು ಕೊಡ್ತಾರೆ. ವಾಂತಿ ಯಾರು ಮಾಡಿಸುವುದಿಲ್ಲ, ವಾಂತಿ ನಿಲ್ಲಿಕ್ಕೆ ಮದ್ದು ಕೊಡ್ತಾರೆ. ಆದರೆ ನಾವು ಆಯುರ್ವೇದದಲ್ಲಿ ವಾಂತಿ ಮಾಡಿಸ್ತೇವೆ, ಅಂದರೆ ಬೇರೆ ಬೇರೆ ಔಷಧಗಳನ್ನು ಕೊಟ್ಟು ಅವರ ಕಫ ದೋಷ ಇರುವಂಥದ್ದನ್ನು ತೆಗೆಯುವಂತಹ ಒಂದು ಚಿಕಿತ್ಸೆ, ಅದರ ಜೊತೆಗೆ ಟಾಕ್ಸಿನ್ಸ್ ಅನ್ನು ತೆಗೆಯುವಂತಹ ಒಂದು ಚಿಕಿತ್ಸೆಯನ್ನು ವಮನ ಅಂತ ಹೇಳ್ತೇವೆ. ಇನ್ನೊಂದು ಚಿಕಿತ್ಸೆ ವಿರೇಚನ, ನಾನು ಹೇಳಿದಾಗೆ ಬೇದಿ ಉಂಟು ಮಾಡುವಂಥದ್ದು. ನಾವು ತುಂಬ ತಿಂತಾ ಇರ್ತೇವೆ, ಬೇರೆ ಬೇರೆ ಜಂಕ್ ಇರ್ಬೋದು, ಚಿಪ್ಸ್, ಏನೇನೋ ಹಲವಾರು ತಿಂಡಿ ತಿನಿಸುಗಳು, ಏನೇನು ಬೇಕರಿಯಲ್ಲಿ ಎಲ್ಲೆಲ್ಲಿ ಏನೇನು ಸಿಗ್ತದೆ, ಯಾರು ನೆಂಟರುಗಳು ಕೊಡ್ತಾರೆ, ಹೋದಲ್ಲಿ ಕೊಡ್ತಾರೆ, ಪಾರ್ಸೆಲ್ ಕೊಡ್ಬೋದು, ಎಲ್ಲವನ್ನು ನಾವು ತಿಂತಾ ಇರ್ತೇವೆ. ಹಲವು ಪಾರ್ಸೆಲ್ಗಳು ಈಗ ನಮಗೆ ಮನೆಗೆ ಬಂದು, ಹೋಟೆಲ್ಗಳ ಮನೆಗೆ ಬರ್ತವೆ. ಹಾಗಿರುವಾಗ ಬೇರೆ ಬೇರೆ ತಿಂದಾಗ ಅದರಲ್ಲಿ ಆಗುವಂತಹ ಕೆಲವು ಅಡ್ಡ ಪರಿಣಾಮಗಳು, ದೋಷಗಳನ್ನು ತೆಗೆಯುವಂತಹ ಒಂದು ಶಕ್ತಿ ಈ ವಿರೇಚನಕ್ಕಿದೆ. ಆಗ ದೊಡ್ಡ ಕರಳಲ್ಲಿ ಹಲವು, ನಾವೊಬ್ಬ ಮನುಷ್ಯ, ನೀವು ನೋಡಿರ್ಬೋದು,
ನಮಗೆ ನಾನೀಗ ರೋಗಿಗಳು ನೋಡ್ತೇನೆ, ಕೇಳಿದರೆ ಮೋಷನ್ ಸರಿ ಹೋಗ್ತದೆ ಅಂದರೆ ಸರಿ ಹೋಗ್ತದೆ, ಸ್ವಲ್ಪ ಹೋಗ್ತದೆ, ಬಿಟ್ಟು ಹೋಗ್ತದೆ. ಅವರು ಅದರ ಬಗ್ಗೆ ದೊಡ್ಡ ಗಮನವನ್ನು ಕೊಡುವುದಿಲ್ಲ. ನಾವು ಕೇಳಿದಾಗಲೇ ಅವರಿಗೆ ಅಂದಾಜಾಗುವುದು ಅದು ಒಂದು ತೊಂದರೆ ಅಂತ ಅವರಿಗೆ ಹೌದು. ಅವರದು ಒಂದು ಟಾಯ್ಲೆಟಲ್ಲಿ ಹೋಗಿ ಕೂತು ಬರ್ಬೋದು ಬಿಟ್ಟರೆ ಅವರಿಗೆ ಅದು ಸರಿಯಾಗಿ ಆಗಿದ, ಒಂದು ಹೊಟ್ಟೆ ಕ್ಲೀನ್ ಆಗಿದೆ ಇಲ್ವ ಅಂತ ಅನ್ನುವಂಥದ್ದು ಅದರ ಬಗ್ಗೆ ಯೋಚನೆ ಇರುವುದಿಲ್ಲ. ಯಾಕೆಂದ್ರೆ ಅವನು ಮುಂದೆ ಇದಾದ ಕೂಡಲೇ ನೆಕ್ಸ್ಟ್ ಅಂತ ತಿಂಡಿಗೆ ಲೇಟ್ ಆಗ್ತದೆ ಅಥವಾ ಸ್ನಾನಕ್ಕೆ ಲೇಟ್ ಆಗ್ತದೆ ಅನ್ನುವಂಥದ್ದು ಯೋಚನೆ ಮಾಡಿಕೊಂಡು ನೆಕ್ಸ್ಟ್ ತಾನು ಎಲ್ಲಿ ರೀಚ್ ಆಗಬೇಕು ಅನ್ನುವಂಥದ್ದನ್ನು, ಇವತ್ತು ಎಲ್ಲೆಲ್ಲಿ ಪ್ರಯಾಣ ಮಾಡಬೇಕು ನಾನು ಅದರ ಬಗ್ಗೆ ಯೋಚನೆ ಮಾಡ್ತಾನೆ ಬಿಟ್ಟರೆ ಅವನು ಈ ವಿಷಯಗಳು ಗೊತ್ತಿರುವುದಿಲ್ಲ. ಹಾಗೆ ಇದು ವಿರೇಚನವನ್ನು ತಗೊಂಡ್ರೆ ಈ ಡಿಟಾಕ್ಸಿಫಿಕೇಶನ್ ಆಗಿ ಟಾಕ್ಸಿನ್ಸ್ ಅನ್ನು ದೇಹದಿಂದ ಹೊರಗಾಕ್ಬೋದು. ಇನ್ನೊಂದು ನೆಕ್ಸ್ಟ್ ಥೆರಪಿ ಮಾಡುವಂಥದ್ದು ನಾವು ವಸ್ತಿ ಅಂತೇಳಿ ಅಥವಾ ಬಸ್ತಿ ಎನಿಮ ಕೊಡುವಂಥದ್ದು. ನಾವು ಸೋಪ್ ವಾಟರ್ ಎನಿಮ ಕೊಡುವಂಥ ಕ್ರಮ ಇಲ್ಲ. ಆಯುರ್ವೇದದಲ್ಲಿ ಈಗ ನಾವು ಕೊಡುವಂಥದ್ದು ಕಷಾಯ ಬಸ್ತಿ ಅಂತ ಮಾಡ್ತೇವೆ. ಅಂದರೆ ಕಷಾಯಗಳನ್ನು ಹಲವು ಕಷಾಯ, ಅದರಲ್ಲಿ ಬೇರೆ ಬೇರೆ ಔಷಧೀಯ ಇದನ್ನು ಹಾಕಿ ನಾವು ನಿರುವ ವಸ್ತಿ ಅಂತೇಳಿ ಮಾಡ್ತೇವೆ. ಅದ್ರ ಜೊತೆಗೆ ಒಂದು ಸ್ನೇಹ ವಸ್ತಿ ಅಂತೇಳಿ, ಅಂದರೆ ಆಯಿಲ್ ಯೂಸ್ ಮಾಡಿ ವಾತಾರ ಎಣ್ಣೆಗಳನ್ನು ಯೂಸ್ ಮಾಡಿ ಮಾಡುವಂತಹದ್ದು ನಿರುವ ವಸ್ತಿ. ಇದೆಲ್ಲ ಏನು ಮಾಡ್ತೇವೆ ಬೇಸಿಕಲಿ ನಿಮಗೆ ಅರ್ಥ ಆಗಬೇಕಾದ ಏನು ಅಂತ ಅಂದರೆ ಇದರಲ್ಲಿ ಇದು ದೇಹದಲ್ಲಿರುವಂತಹ ಕಲ್ಮಶಗಳನ್ನು, ಟಾಕ್ಸಿನ್ಸ್ಗಳನ್ನು ಹೊರಗೆ ಹಾಕುವಂತಹ ಒಂದು ಕ್ರಿಯೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತದೆ. ನಾವು ಹಲವು ರೋಗಿಗಳಿಗೂ ಯೂಸ್ ಮಾಡ್ತೇವೆ. ನಿರೋಗಿಗಳು, ಒಬ್ಬ ಆರೋಗ್ಯವಂತ ಅಂದರೆ ಅವನ ಪ್ರಕಾರ ಅವನ ಆರೋಗ್ಯ ಉಂಟು ಅಂತ ಲೆಕ್ಕ, ನಮ್ಮ ಪ್ರಕಾರ ಇಲ್ಲದೇ ಇರ್ಬೋದು ಕೆಲವು ಸರಿ. ಹಾಗಾಗಿ ಆರೋಗ್ಯವಂತ ಒಬ್ಬ ಮನುಷ್ಯನು ಇದನ್ನು ಮಾಡಿಕೊಳ್ಳುವುದರಿಂದ ದೇಹದಿಂದ ಟಾಕ್ಸಿನ್ಸ್ ಅನ್ನು ತೆಗಿಬೋದು. ಆ ಆರೋಗ್ಯವಂತವನು ಒಂದು ಚಿಕಿತ್ಸೆ ಮಾಡಲಿಕ್ಕಿರುವಂತಹ ಒಂದು ಮಾಸವೇ ಈ ಕರ್ಕಟಕ ಮಾಸ ಅಥವಾ ಈ ಆಟಿ ಮಾಸ. ಅದಕ್ಕಾಗಿ ಈ ಆಟಿ ಚಿಕಿತ್ಸೆ ಮಾಡುವಂಥದ್ದು ಅತಿ ಉತ್ತಮ ಅಂತ ನಾನು ಹೇಳೋದು. ಮುಂದಿನ 11 ತಿಂಗಳು ಅವನು ಬರುವಂತಹ ಋತುಗಳಾಗಿರ್ಬೋದು. ಇದು ಈಗ ವರ್ಷ ಆದಮೇಲೆ ಹೇಮಂತ, ಇದು ಶರದ್ ಋತು ಬರ್ತದೆ. ಶರದ್ ಮತ್ತು ಹೇಮಂತ ಮತ್ತು ಇದು ಶಿಶಿರ, ವಸಂತ, ಗ್ರೀಷ್ಮ, ಹೀಗೆ ಆ ಮುಂದಿನ ಎಲ್ಲ ಋತುಗಳಲ್ಲಿ ಅವನು ಒಂದು ಆರೋಗ್ಯಕರವಾಗಿ ಒಂದು ರೋಗ ತಡೆಯುವಂತಹ ಒಂದು ಶಕ್ತಿಯನ್ನು ದೇಹದಲ್ಲಿ ಬೆಳೆಸ್ಕೊಂಡು ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಿಕೊಂಡು ಈ ಒಂದು ಕರ್ಕಟಕ ಚಿಕಿತ್ಸೆ ತಗೊಂಡಿದ್ರೆ ಅಂದರೆ ಆಗಿ ಹೆಲ್ಪ್ ಆಗ್ತದೆ ಅಂತೇಳಿ ನನಗೆ ಅನಿಸ್ತದೆ. ಅದು ಕೇರಳದಲ್ಲಿ ಇವತ್ತೀಗ ಕೊರೋನಾದಿಂದಾಗಿ ಜನರು ತುಂಬ ಕೇಸಸ್ ಜಾಸ್ತಿ ಆಗಿದೆ ಈಗ ಕೇರಳದಲ್ಲಿ. ಆದರೆ ಇಲ್ಲದಿದ್ದರೆ ಯಾವುದೇ ಒಂದು ಆಸ್ಪತ್ರೆಗೂ, ಆಯುರ್ವೇದ ಆಸ್ಪತ್ರೆಗೆ ಹೋದರೆ ಕರ್ಕಟಕ ಚಿಕಿತ್ಸೆ ಸಿಗದಂತಹ ಆಸ್ಪತ್ರೆ ಇಲ್ಲ. ಯಾವುದೇ ಒಂದು ಹಾಸಿಗೆಯೂ ಖಾಲಿ ಇರುವುದಿಲ್ಲ, ಬುಕ್ಕಿಂಗ್ ಮಾಡಬೇಕಾಗ್ತದೆ. ಅಷ್ಟು ಜನರು ಅದರ ಬಗ್ಗೆ ಒಂದು ಅಭಿಪ್ರಾಯ ಉಂಟು. ಅದನ್ನು ಇಲ್ಲಿಯೂ ನಾವು ಮಾಡ್ತಾ ಇದ್ದೇವೆ. ಜನರಿಗೆ ಅದರ ಬಗ್ಗೆ ಅರಿವು ಬೇಕು ಅಂತ ಹೇಳುವಂಥದ್ದೇ ನನ್ನ ಒಂದು ಈ ಮಾತನ್ನು ಹೇಳುವಂಥ ಉದ್ದೇಶ. ಬಹಳ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟರು. ನಾವು ನಮ್ಮ ವಾಹನವನ್ನು ಕಾಲಕ್ಕೆ ಅದನ್ನು ಸರ್ವಿಸ್ ಮಾಡ್ತೇವೆ, ಅಂದರೆ ಅದನ್ನು ಯಥಾಸ್ಥಿತಿಯಲ್ಲಿ ಕಾಪಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೇವೆ. ಅಂದರೆ ರೋಗ ಬಂದು ನಾವು ಆಸ್ಪತ್ರೆಗೆ ಬರಬಾರ್ದು. ರೋಗ ಬರಲಿಕ್ಕೆ ಮೊದಲೇ ನಮ್ಮ ಒಂದು ದೇಹದ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡ್ರೆ ಆಸ್ಪತ್ರೆಯ ಅಗತ್ಯವೇ ಅತಿ ಕಡಿಮೆ ಆಗ್ತದೆ. ಈ ಮಾತನ್ನು ನಾವು ಈಗ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳುವಂತಹ ಸಮಯ ಇದು. ಕೊರೋನಾ ನಮಗೆ ಎಲ್ಲವನ್ನು ಕಲಿಸಿಕೊಟ್ಟಿದೆ. ಕೊರೋನಾಕ್ಕೆ ಮದ್ದು ಏನು ಅಂತ ಹೇಳಿದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು, ಇಮ್ಯುನಿಟಿ ಪವರನ್ನು ಹೆಚ್ಚಿಸಿಕೊಳ್ಳುವುದನ್ನು ಬಿಟ್ಟರೆ ಕೊರೋನಾವನ್ನು ತಡಿಲಿಕ್ಕೆ ಬೇರೆ ಯಾವುದೇ ಮದ್ದು ಇದುವರೆಗೆ ಬಂದಿಲ್ಲ. ಈಗ ಕೊಡುವಂತಹ ವ್ಯಾಕ್ಸಿನ್ಗಳು ಕೂಡ ನಮ್ಮ ದೇಹದ ರೋಗ ನಿರೋಧಕವನ್ನು ಹೆಚ್ಚಿಸುವಂತಹ ಶಕ್ತಿಯನ್ನು ಕೊಡುವಂತಹ ಔಷಧಿಯ ಹೊರತು ಅದು ಕೊರೋನಾಕ್ಕೆ ಮದ್ದು ಅಂತೂ ಖಂಡಿತ ಅಲ್ಲ. ಆ ವ್ಯಾಕ್ಸಿನನ್ನು ತೆಗೆದುಕೊಳ್ಳುವ ಮೂಲಕವಾಗಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಕೊರೋನಾವನ್ನು ತಡೆಯುವಂತಹ ಶಕ್ತಿ ಹೆಚ್ಚುತ್ತದೆ ಅಂತ ಹೇಳ್ತಾರೆ. ಇದನ್ನು ನಮ್ಮ ಹಿರಿಯರು ತಮ್ಮ ಆಹಾರ ಪದ್ಧತಿಯ ಮೂಲಕ ಮೊದಲೇ ತಿಳಿಸಿಕೊಟ್ಟಿದ್ರು. ಈಗ ಡಾಕ್ಟ್ರು ಹೇಳಿದರು ನಿಸರ್ಗ ಮತ್ತು ವಿಸರ್ಗ ಅಂತ ಹೇಳಿಕೊಂಡು ನಾವು ಉಳಿದ ತಿಂಗಳುಗಳಲ್ಲೆಲ್ಲ ದೇಹದ ಚೈತನ್ಯವನ್ನು ಕಳೆದುಕೊಂಡ್ರೆ, ಬೆವರಿನಿಂದ ಶ್ರಮದಿಂದ ದೇಹದ ಚೈತನ್ಯವನ್ನು ಕಳೆದುಕೊಂಡ್ರೆ ಈ ಆಟಿ ತಿಂಗಳ ನಂತರ ಅಂದರೆ ಮಳೆಗಾಲದ ಸಮಯದಲ್ಲಿ ನಮ್ಮ ದೇಹದ ಚೈತನ್ಯವನ್ನು ಮರುಪೂರ್ಣ ಮಾಡುವಂತಹದ್ದು, ಒಂದು ರೀತಿಯಲ್ಲಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿದ ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಹಿಂದಿನವರು ಮಾಡಿಕೊಟ್ಟಿದ್ರು. ಈಗ ಅದಕ್ಕೆ ವೈದ್ಯಕೀಯ ಪದ್ಧತಿಗಳು ಸೇರಿಕೊಂಡಿವೆ. ಆಯುರ್ವೇದದಲ್ಲಿ ಇದಕ್ಕಂತೂ ಬಹಳ ವಿಶೇಷವಾದ ಸ್ಥಾನಮಾನ ಇದೆ ಎನ್ನುವುದನ್ನು ನಮಗೆ ಡಾಕ್ಟರ್ ರವಿ ಗಣೇಶ್ ಅವರು ಬಹಳ ಒಳ್ಳೆಯ ಸ್ಪಷ್ಟ ಮಾತುಗಳಲ್ಲಿ ಹೇಳಿಕೊಟ್ಟಿದ್ದಾರೆ. ನಮ್ಮ ದೇಹದ ಆರೋಗ್ಯ, ನಮಗೆ ರೋಗ ಬಂದ ನಂತರ ಅದನ್ನು ಹೋಗಿ ಚಿಕಿತ್ಸೆ ಮಾಡುವುದಕ್ಕಿಂತಲೂ ರೋಗ ಬಾರದ ಹಾಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಎಲ್ಲ ವ್ಯವಸ್ಥೆಗಳು ಈ ಆಟಿ ತಿಂಗಳ ತಿಂಡಿಗಳಲ್ಲಿದೆ, ತಿನಿಸುಗಳಲ್ಲಿದೆ ಮತ್ತು ಬೇರೆ ಬೇರೆ ರೀತಿಯ ನಮ್ಮ ಸಂಬಾರ ಪದಾರ್ಥಗಳಲ್ಲಿ ಇವೆ ಎನ್ನುವುದಂತೂ ಸ್ಪಷ್ಟ. ಈ ಬಗ್ಗೆ ಬಹಳವಾಗಿ ಮಾತನಾಡಬಹುದು, ಆದರೂ ನಾವು ಕಾಲಮಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರಿಂದ ಡಾಕ್ಟ್ರೇ, ಈಗ
ಆಟಿ ತಿಂಗಳ ವಿಶೇಷತೆ ಹೇಳಿದ್ರಿ, ಆಟಿಗೆ ಆಯುರ್ವೇದಕ್ಕೆ ಸಂಬಂಧ ಹೇಳಿದ್ರಿ, ಮದ್ದುಗಳು ಇದು ಸಕಾಲ ಎಲ್ಲರಿಗೂ ಚಿಕಿತ್ಸೆ ಮಾಡಿಕೊಳ್ಳಿಕ್ಕೆ ನಮ್ಮ ದೇಹವನ್ನು ಸರ್ವಿಸ್ ಮಾಡಿಕೊಳ್ಳುವಂತಹ ಸಮಯ ಇದು ಅಂತ ಹೇಳಿಕೊಳ್ಳುತ್ತಾ, ಈ ಆಟಿ ತಿಂಗಳ ಒಟ್ಟು ವೈಶಿಷ್ಟ್ಯತೆ ಅಂದರೆ ನಮಗೆ ಬಹಳ ಮಹತ್ವ ಇದೆ ಅಂತ ಹೇಳುವುದನ್ನು ನೀವು ಹೇಳಿದ್ರಿ. ಒಟ್ಟು ವೈಶಿಷ್ಟ್ಯತೆ ಮತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು? ಇದರ ಮೊದಲು ಒಂದು ಸಣ್ಣ ವಿಷಯ ನಾನು ಹೇಳಿಬಿಡುವ ಅಂತ ಅನಿಸಿತ್ತು ನನಗೆ. ಎಂತ ಅಂದರೆ, ನೀವು ಕೊರೋನಾದ ಬಗ್ಗೆ ಹೇಳಿದಾಗ ನಾವು ಪ್ರಥಮ ಅಲೆ ಅಥವಾ ದ್ವಿತೀಯ ಅಲೆ ಏನು ನೋಡಿದೆ. ಈಗ ಮಕ್ಕಳು ಮನೆಯಲ್ಲೇ ಇದ್ದರು, ಎಲ್ಲರ ಮಕ್ಕಳು ಮನೆಯಲ್ಲೇ ಇದ್ದರು, ಶಾಲೆಗೆಲ್ಲ ಹೋಗಲಿಲ್ಲ, ಮನೆಯಲ್ಲೇ ಇದ್ದರು. ನಾವು ಮಕ್ಕಳಿಗೆ ಬರ್ತದೆ ಅಂತ ಪ್ರಥಮ ಅಲೆಯಲ್ಲಿ ಹೆದರಿದ್ರು ಎಲ್ಲರೂ, ಎರಡನೇ ಅಲೆಯಲ್ಲಿಯೂ ಹೆದರಿದ್ರು. ಈಗ ಮೂರನೇ ಅಲೆ ಬಂದರೆ ಮಕ್ಕಳಿಗೆ ಬರ್ಬೋದು ಅನ್ನುವಂಥ ಒಂದು ಭಯ ಇದೆ. ಅದಕ್ಕೆ ಬಂದರೆ ಮಕ್ಕಳಿಗೆ ಹೆಚ್ಚು ಬಾಧಿತವಾಗ್ತದೆ ಅನ್ನುವಂಥ ಅದು ಒಂದು ಕೇವಲ ನನ್ನ ಪ್ರಕಾರ ನನಗದು ಅಷ್ಟು ಅದು ಕನ್ವಿನ್ಸಿಂಗ್ ಆಗಲಿಲ್ಲ. ಯಾಕೆಂದರೆ ನೀವು ಒಂದು ನೋಡಬೇಕಾದದ್ದು, ಮಕ್ಕಳಿಗೆ ಯಾಕೆ ಕೊರೋನಾ ಬರಲಿಲ್ಲ ಅಂತ ಹೇಳಿ ಅದನ್ನು ನಾವು ತಿಳ್ಕೊಂಡಾಗ ವಿಷಯಗಳು, ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದೆ. ನಾವು ಗ್ರಹಿಸ್ತೇವೆ ಅವರು ಸಣ್ಣವರು, ಅವರಲ್ಲಿ ಇಮ್ಯುನಿಟಿ ಪವರ್ ಅಂದರೆ ಇದು ಮಸಲ್ ಪವರ್ ಅಲ್ಲ, ಇದು ರೋಗ ತಡೆಯುವಂಥ ಶಕ್ತಿ. ಮಕ್ಕಳಿಗೆ ಹಲವು ಶೀತ ಜ್ವರ ಬಾಧೆಗಳು ಅವಾಗವಾಗ ಆಗ್ತಾ ಇರ್ತದೆ. ಹಾಗಾಗಿ ಅವರ ದೇಹದಲ್ಲಿ ತುಂಬ ವೈರಸ್ಗಳು ಇರ್ತದೆ. ಆ ವೈರಸ್ಸನ್ನು ಫೈಟ್ ಮಾಡುವಂತಹ ಆ್ಯಂಟಿಬಾಡಿಗಳು ಇರ್ತದೆ. ಹಾಗಾಗಿ ಅವರ ದೇಹಕ್ಕೆ ಈ ಕೊರೋನಾ ವೈರಸ್ ಅಷ್ಟು ತಾಗಲಿಲ್ಲ ಅನ್ನುವಂಥದ್ದೇ ನನ್ನ ಭಾವನೆ. ಹಾಗಾಗಿ ನೋಡಿ, ಇಲ್ಲದಿದ್ದರೆ ಒಂದು ಮನೆಯಲ್ಲಿ ಎಷ್ಟೋ ಹಿರಿಯರಿಗೆ ಸಮಸ್ಯೆ ಆಯಿತು, ವೃದ್ಧರಿಗಾಯಿತು, ಯುವಕರಿಗಾಯಿತು, ಹಲವು ಕಡೆ ಸಾವು ಸಂಭವಿಸಿತು. ಮಕ್ಕಳ ಸಾವು ಎಷ್ಟು ಸಂಭವಿಸಿದೆ? ಮನೆಯಲ್ಲೇ ಇದ್ದರು, ಆದರೆ ಅವರಿಗೆ ಎಷ್ಟು ಮಾಸ್ಕ್ ಮಕ್ಕಳು ಹಾಕಲಿಲ್ಲ. ಆದರೆ ಮಕ್ಕಳಿಗೆ ದೇಹದಲ್ಲಿ ಇಮ್ಯುನಿಟಿ ಪವರೇ ಜಾಸ್ತಿ ಇದೆ. ಅದರಿಂದಾಗಿ ಹಾಗೆ ಈಗ ಮುಂದಿನ ದಿನದಲ್ಲಿ ಶಾಲೆಗಳು ಓಪನ್ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನನಗನ್ನಿಸ್ತದೆ ಮಕ್ಕಳಿಗೆ ಇದರಿಂದಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಅದು ಉತ್ತಮವಾಗಿ ಅವರಿಗೆ ಈಗಿನ ನೋಡಿದ ಒಂದು ಹಿನ್ನೆಲೆಯಲ್ಲಿ, ಈಗ ಒಂದೂವರೆ ವರ್ಷದ ನೋಡಿದ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಆದಂತಹ ಒಂದು ಸಮಸ್ಯೆ ಅತಿ ಕಡಿಮೆ. ಹಾಗೆ ಶಾಲೆಯಲ್ಲಿಯೂ ನನಗೆ ಮಕ್ಕಳಿಂದ ಮಕ್ಕಳಿಗೆ ಇದೊಂದು ಹರಡುವಂಥದ್ದು, ಅದರಿಂದಾಗಿ ಸಮಸ್ಯೆ ಉಂಟಾಗುವುದು ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆಂದರೆ ಅವರಲ್ಲಿ ಬೇಸಿಕಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದೆ. ಯಾಕೆಂದರೆ ಅವಾಗವಾಗ ಅವರಿಗೆ ಜ್ವರ ಬರ್ತಾ ಇರ್ತದೆ. ಹಾಗಾಗಿ ದೇಹದಲ್ಲಿ ವೈರಸ್ಗಳನ್ನು ಫೈಟ್ ಮಾಡುವಂಥ ಶಕ್ತಿ ಅವರಲ್ಲಿ ಜಾಸ್ತಿ ಇದೆ. ನಮ್ಮಿಂದಲೂ ನಮಗೆ ಜ್ವರ ಕಡಿಮೆ ಬರ್ತದೆ. ನೀವು ನೋಡಿ, ವೃದ್ಧರಿಗೂ ಜ್ವರ ಕಡಿಮೆ ಬರ್ತದೆ, ಸ್ವಲ್ಪ ಬರ್ತದೆ, ಅದರ ಶಕ್ತಿ ಇರುವುದಿಲ್ಲ ಅಷ್ಟು. ಆದರೆ ನಮ್ಮಲ್ಲಿ ಯುವಕರಲ್ಲಿ ನಮಗೆ ಜ್ವರ ಬರೋದು ಕಡಿಮೆ, ಮಕ್ಕಳಿಗೆ ಬಂದಷ್ಟು ಬರೋದಿಲ್ಲ, ಶೀತ ಆಗೋದು ಕಡಿಮೆ. ಹಾಗೆ ಮತ್ತೆ ಮುಂದಿನ ಇವರು ಹೇಳಿದ ಪ್ರಕಾರ ಈ ಆಟಿ ಮಾಸೆ ಯಾಕೆ ನಮ್ಮ ಹಿರಿಯರು ಹೇಳಿದರು ಅಂತೇಳಿ, ಅಂದರೆ ಹಿರಿಯರು ನೋಡಿ, ಇದು ನಮ್ಮ ಒಂದು ಯಾಕೆ ಅಂದರೆ ಈ ಒಂದು ಮಾಸದಲ್ಲಿ, ಈ ಆಟಿ ಮಾಸದಲ್ಲಿ ಈ ಥರ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಔಷಧೀಯ ಗುಣಗಳುಳ್ಳಂತಹ ಸೊಪ್ಪು ತರಕಾರಿಗಳಾಗಲಿ, ಅಥವಾ ಈ ನಿಮ್ಮ ಹಾಲೆ ಮರದ ಕೆತ್ತೆಯ ಕಷಾಯ ಕುಡಿಯುವಂಥದ್ದಾಗಲಿ, ಅಥವಾ ಮೆಂತೆಯ ಗಂಜಿ ಇರಲಿ, ಇದೆಲ್ಲವನ್ನು ಸೇವಿಸುವುದರ ಮೂಲಕ ಒಂದು ದೇಹದ ಶಕ್ತಿ ಉತ್ತಮವಾಗಿ ಎಲ್ಲರೂ ಆರೋಗ್ಯವಾಗಿ ನಡೀಲಿ, ಮನೆಯಲ್ಲೇ ಮತ್ತೆ ಒಂದು ಎಲ್ಲ ಕೆಲಸಗಳನ್ನು ಆ ಸಮಯದಲ್ಲಿ ಮಾಡಲಿ. ಹಿಂದಿನವರಿಗೆ ಕೊರೋನಾ ಗೊತ್ತಿರಲಿಲ್ಲ, ಆದರೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಹರಡ್ತದೆ ಈ ಕಾಲದಲ್ಲಿ ಅಂತ ಹೇಳಿ ಈ ಸಮಯದಲ್ಲಿ ಒಂದು ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ ಹೇಳಿ ಒಂದು ನಿಯಮವನ್ನು ಮಾಡಿದ್ರು. ಅದು ತುಂಬ ವೈಜ್ಞಾನಿಕವಾದಂಥ ಒಂದು ವಿಷಯ. ಹಾಗಾಗಿ ಈಗಿನ ನಮ್ಮ ಯುವಕರು, ನನ್ನ ವಯಸ್ಸಲ್ಲಿರುವವರು ಅಥವಾ ನನ್ನಿಂದ ಸಣ್ಣ ವಯಸ್ಸಲ್ಲಿರುವವರು ಎಲ್ಲರೂ ಇದನ್ನು ನಾವು ಪಾಲನೆ ಮಾಡಬೇಕು. ನಮ್ಮ ಮಕ್ಕಳಿಗೂ ನಾವು ಹೇಳಿಕೊಡಬೇಕು. ಅದನ್ನು ನಾವು ಅವರಲ್ಲಿ ಈ ಒಂದು ಪದ್ಧತಿಯನ್ನು ಮುಂದೆ ಅವರು ಅಳವಡಿಸಿಕೊಳ್ಳಬೇಕು. ಇದು ಬಿಟ್ಟು ಹೋಗಬಾರ್ದು. ಇದನ್ನು ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮಲ್ಲಿದೆ. ಹಾಗಿರುವಾಗ ಇವತ್ತು ಈ ಪೊಸಕರಲ್ಲಿ ಈ ಒಂದು ಚಾನೆಲ್ನ ಮೂಲಕ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಅವರ ಪ್ರಾರಂಭ ಮಾಡಿದ್ದಾರೆ. ಇದರಿಂದಾಗಿ ಜನರಿಗೆ ಒಂದು ಉತ್ತಮ ಸಂದೇಶ ಹೋಗ್ತದೆ. ಮತ್ತು ಕೇವಲ ಒಂದು ಸಾಂಪ್ರದಾಯಿಕ ಒಂದು ಅಡುಗೆ, ಸಾಂಪ್ರದಾಯಿಕ ಪದ್ಧತಿ ಅಂತ ಆಚರಿಸುವ ಬದಲು ನಾವು ವೈಜ್ಞಾನಿಕ ಒಂದು ಹಿನ್ನೆಲೆ ಉಂಟು. ಕರ್ಕಟಕ ಮಾಸದಲ್ಲಿ ಮಾಡುವಂತಹ ಆಹಾರ ಆಗಲಿ, ಚಿಕಿತ್ಸಾ ಪದ್ಧತಿಗಳಿಗೆ ಅದರದ್ದೇ ಆದ ಒಂದು ಹಿನ್ನೆಲೆ ಉಂಟು ಅಂತ ಹೇಳ್ತಾ, ನಾನು ಎಲ್ಲರೂ ಇದನ್ನು ನಾವು ಮಾಡಬೇಕು. ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲೂ ಇದರ ಚಿಕಿತ್ಸೆಗಳಿದ್ದಾವೆ. ಮತ್ತು ಮನೆಯಲ್ಲಿ ನೀವು ಯಾವ ಆಹಾರ ಪದ್ಧತಿಯನ್ನು ಮಾಡ್ತಾ ಇದ್ದೀರಿ, ಮೊದಲು ಹಿರಿಯರು ಮಾಡ್ತಾ ಇದ್ದರು, ಅದನ್ನು ನೀವು ಮಾಡಬೇಕು ಅಂತ ಹೇಳ್ತಾ ನಾನು ಈ ಒಂದು ಸಂದೇಶವನ್ನು ಜನರಲ್ಲಿ ಅರಿವು ಮೂಡಲಿ. ಈ ಕೋವಿಡ್-19 ಬಂದಂತಹ ಹಲವು ಸಮಸ್ಯೆಗಳಿಂದ ಆದರೂ ನಾವು ಇದು ಪಾಠವನ್ನು ಕಲಿಯೋಣ, ಪ್ರಕೃತಿಯನ್ನು ಸಂರಕ್ಷಿಸೋಣ. ಅದರ ಜೊತೆಗೆ ಸಾವಯವ ರೀತಿಯಲ್ಲಿ ಬೆಳೆಯುವಂತಹ ಈ ಎಲ್ಲ ಸೊಪ್ಪುಗಳಿರ್ಬೋದು, ಇದನ್ನು ನಾವು ಆಹಾರವಾಗಿ ಸೇವಿಸಿ ಒಂದು ಉತ್ತಮ ಆರೋಗ್ಯಕರ ಜೀವನ ನಡೆಸುವ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ,
ಒಟ್ಟಾರೆಯಾಗಿ ಆಟಿ ತಿಂಗಳು ಎನ್ನುವಂತಹದ್ದನ್ನು ನಮ್ಮ ಹಿರಿಯರು ಬಹಳ ಮಹತ್ವ ಇದೆ ಎನ್ನುವುದನ್ನು ಆ ಕಾಲಘಟ್ಟದಲ್ಲಿ ತೋರಿಸಿಕೊಟ್ಟಿದ್ರು. ಸಹಜವಾಗಿ ತಮ್ಮ ಬದುಕನ್ನು ರೂಪಿಸುವಾಗ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಯ ಸಂದರ್ಭದಲ್ಲಿ ತಮ್ಮ ತಮ್ಮ ಹಿತ್ತಲಲ್ಲಿ ತಮ್ಮ ತಮ್ಮ ಪರಿಸರದಲ್ಲಿ ಸಿಗುವಂತಹ ಆ ಔಷಧೀಯ ಗುಣವುಳ್ಳಂತಹ ತಿನಸುಗಳನ್ನು, ಆ ಸೊಪ್ಪು ತರಕಾರಿಗಳನ್ನು ಅವರು ಬಳಸ್ತಾ ಇದ್ದರು. ಆ ಮೂಲಕವಾಗಿ ನಮ್ಮ ದೇಹವನ್ನು, ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ದರು. ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ, ನಮ್ಮ ಮಕ್ಕಳಿಗೂ ಹೇಳಿಕೊಳ್ಬೇಕಾಗಿದೆ. ಕೇವಲ ಇದು ನಮ್ಮ ತುಳುವರಾಗಿ ಅಥವಾ ನಮ್ಮ ತುಳುನಾಡಿನ ನಂಬಿಕೆಯಾಗಿ ಅಲ್ಲ, ನಮ್ಮ ಸಂಪ್ರದಾಯವಾಗಿ ನಮ್ಮ ಮಕ್ಕಳಿಗೂ ತಿಳಿಸಿಕೊಡಬೇಕಾಗಿದೆ. ಕೇವಲ ಜಂಕ್ ಫುಡ್ಗಳನ್ನು, ಫಾಸ್ಟ್ ಫುಡ್ಗಳನ್ನು ತಿನ್ನಿಸುವುದರಿಂದ ನಾವು ನಮ್ಮ ಮಕ್ಕಳನ್ನು ದೇಹದ ಸುಸ್ಥಿತಿಯನ್ನು, ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಮಕ್ಕಳನ್ನು ತಿನ್ನುವುದರಿಂದ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ತಿನ್ನುವುದಿದ್ದರೆ ತಿನ್ನಲಿ, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಈ ಔಷಧೀಯ ಗುಣವುಳ್ಳಂತಹ ಸೊಪ್ಪು ತರಕಾರಿಗಳು, ಮೆತ್ತೆ ಗಂಜಿಗಳು, ಹಾಲೆಯ ಕೆತ್ತೆಯ ಮರದ ಕಷಾಯ ನಾಡ್ದು ಆಗಸ್ಟ್ 8 ತಾರೀಕಿಗೆ ಆಟಿ ಅಮಾವಾಸ್ಯೆ ಬರಲಿಕ್ಕಿದೆ. ಆದಷ್ಟು ಔಷಧಿ ಆ ಕಷಾಯವನ್ನು ಕುಡಿಯುವಂಥ ಸಂಪ್ರದಾಯವನ್ನು ಎಲ್ಲರೂ ಬೆಳೆಸಿಕೊಳ್ಳುವಂತಾಗಲಿ ಅಂತ ಹೇಳಿಕೊಳ್ಳುತ್ತಾ, ನಮ್ಮ ದೇಹವನ್ನು ಕಾಪಾಡಿಕೊಳ್ಳುವಂತಹ, ಸಂರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಎಲ್ಲ ವ್ಯವಸ್ಥೆಯನ್ನು ಪ್ರಕೃತಿ ನಮಗೆ ಕೊಟ್ಟಿದೆ. ಆ ಕೊಟ್ಟಿಗೆ ಕೊಟ್ಟಂತಹ ಪ್ರಕೃತಿಯನ್ನು ರಕ್ಷಿಸುವಂತಹ ಕೆಲಸ ಮಾಡುವ ಅಂತ ಹೇಳಿಕೊಂಡು ಡಾಕ್ಟರ್ ರವಿ ಗಣೇಶ್ ಅವರು ಒಂದು ಒಳ್ಳೆಯ ಸಂದೇಶವನ್ನು ನೀಡಿದರು. ನಮ್ಮ ಪ್ರಕೃತಿಯನ್ನು ರಕ್ಷಿಸುವ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಅಂತ ಹೇಳಿಕೊಳ್ಳುತ್ತಾ, ಆಟಿ ತಿಂಗಳ ಮಹತ್ವ, ಆಟಿ ಹಾಲೆಯ ಮರದ ಕೆತ್ತೆಯ ಕಷಾಯ, ಇದರ ವೈಜ್ಞಾನಿಕ ಸತ್ವ ಎನ್ನುವಂತಹ ಈ ಮಾತುಕತೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಒಂದು ಮಾತುಕತೆಯಲ್ಲಿ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಬಂದು ಸಹಕರಿಸಿದಂತಹ, ಒಳ್ಳೆಯ ಮಾಹಿತಿಗಳನ್ನು ನೀಡಿದಂತಹ ನಮ್ಮ ಹತ್ತಿರದ ತಲಪಾಡಿ ಶಾರದಾ ಆಯುರ್ವೇದಿಕ್ ಆಸ್ಪತ್ರೆ ಮತ್ತು ಕಾಲೇಜ್ ಅವರಲ್ಲಿ ಈ ಬಗ್ಗೆ ಹೆಚ್ಚಿಗೆ ಬೇಕಿದ್ರೆ ಅಲ್ಲಿ ತಲಪಾಡಿ ಶಾರದಾ ಆಸ್ಪತ್ರೆಗೆ ಹೋಗಿ ಕೇಳಿಕೊಳ್ಬಹುದು, ಕಾಲೇಜಿಗೆ ಹೋಗಿ ಕೇಳಿಕೊಳ್ಬಹುದು. ಅಲ್ಲಿ ಪ್ರಾಂಶುಪಾಲರಾಗಿ, ವೈದ್ಯರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಅವರಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಬಹುದು ಅಂತ ಹೇಳಿಕೊಳ್ಳುತ್ತಾ, ಎಲ್ಲ ವೀಕ್ಷಕರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಡಾಕ್ಟರಿಗೂ ಕೂಡ ವಂದನೆಗಳು. ಡಾಕ್ಟ್ರೇ ನಮಸ್ಕಾರ. 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 ವಂದನೆ.